ಸಭಾ ಕಾರ್ಯಕ್ರಮ ಹಾಗೂ ಬಹುಮಾನ ವಿತರಣೆ. ಎಲ್ಲ ಅತಿಥಿಗಳು ಈಗಾಗಲೇ ಆಗಮಿಸಿ ನಮ್ಮೊಂದಿಗಿದ್ದಾರೆ. ವೇದಿಕೆಯ ಬಲಬದಿಗಳಲ್ಲಿರುವಂತಹ ಎಲ್ಲ ಆತ್ಮೀಯರು ಆಗಮಿಸಿದವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಗಬೇಕು. ಈಗಾಗಲೇ ಸಮಯ ಮೀರಿದೆ. 8:30 ಸಭಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಒಂದು ಹಂಬಲ ಇಟ್ಟುಕೊಂಡಿದ್ದೇವೆ. ಸ್ಪರ್ಧಿಗಳು ಹಾಗೂ ಪದಾಧಿಕಾರಿಗಳು ಸದಸ್ಯರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಹಾಜರಿರಬೇಕು. ರಂಗೋಲಿ ಸ್ಪರ್ಧೆಯಲ್ಲಿ ಸ್ಪರ್ಧಿಗಳಿಗೊಂದು ಗಮನಕ್ಕೆ, ನಾವು ಈಗಾಗಲೇ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಘೋಷಿಸಿದ್ದೇವೆ. ಆದರೆ ಸಮಾಜ ಮಂದಿರ ವತಿಯಿಂದ 3 ಸಮಾಧಾನಕರ ಬಹುಮಾನವನ್ನು ಕೂಡ ಘೋಷಿಸಿರುತ್ತಾರೆ. ನಿಮ್ಮ ಗಮನಕ್ಕೆ ಇರಲಿ.
ಯುವ ವಾಹಿನಿ ರಿಜಿಸ್ಟರ್ ಮೂಡಬಿದ್ರೆ ಘಟಕ ಇವರ ಜಂಟಿ ಆಶ್ರಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಾಗಿ 4ನೇ ವರ್ಷದ ಬೆದ್ರಗೂಡು ದೀಪ ಮತ್ತು ರಂಗೋಲಿ ಸ್ಪರ್ಧೆ 2025 ಈ ಕಾರ್ಯಕ್ರಮಕ್ಕೆ ಬಂದು ಸೇರಿದಂತಹ ಎಲ್ಲ ಆತ್ಮೀಯರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದೀಗ ಸಭಾ ಕಾರ್ಯಕ್ರಮದ ನೆರವೇರಿಸಿಕೊಡಲಿದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಕೆ ಅಭಯಚಂದ್ರ ಜೈನ್ ಅಧ್ಯಕ್ಷರು, ಸಮಾಜ ಮಂದಿರ ಸಭಾ ರಿಜಿಸ್ಟರ್ ಮೂಡಬಿದ್ರೆ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ಶ್ರೀ ಮುರಳೀಧರ್ ಕೋಟ್ಯಾನ್ ಅಧ್ಯಕ್ಷರು, ಯುವ ವಾಹಿನಿ ರಿಜಿಸ್ಟರ್ ಮೂಡಬಿದ್ರೆ ಘಟಕ. ದೀಪಾವಳಿಯ ಸಂದೇಶವನ್ನು ನೀಡಲಿರುವವರು ಶ್ರೀ ಅಜಿತ್ ಕುಮಾರ್, ಸದಸ್ಯರು ವ್ಯವಸ್ಥಾಪನಾ ಸಮಿತಿ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಮುಖ್ಯ ಅತಿಥಿಗಳಾಗಿ ಶ್ರೀ ಲೋಕೇಶ್ ಕೋಟ್ಯಾನ್ ಅಧ್ಯಕ್ಷರು, ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು. ಶ್ರೀ ವಿವೇಕ್ ಆಳ್ವಾ, ಮ್ಯಾನೇಜಿಂಗ್ ಟ್ರಸ್ಟಿ, ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ. ಶ್ರೀ ಅಶ್ವಿನ್ ಜೆ ಪಿರೇರ, ಉದ್ಯಮಿ, ಐಕೇರ್ ಬಿಲ್ಡರ್ ಡೆವಲಪರ್ಸ್ ಮೂಡಬಿದ್ರೆ. ಶ್ರೀ ಅಬುಲಾಲ ಪುತ್ತಿಗೆ, ಉದ್ಯಮಿ, ಫಾರ್ಚೂನ್ ಪ್ರಮೋಟರ್ಸ್ ಮೂಡಬಿದ್ರೆ. ಶ್ರೀ ಕುಮಾರ್ ಪೂಜಾರಿ, ಉದ್ಯಮಿ, ಕುಮಾರ್ ಎಲೆಕ್ಟ್ರಾನಿಕ್ಸ್ ಮೂಡಬಿದ್ರೆ. ಶ್ರೀ ಜಾವೇದ್ ಶೇಖ್, ಉದ್ಯಮಿ, ಮಾಡರ್ನ್ ಡೆವಲಪರ್ಸ್ ಮೂಡಬಿದ್ರೆ. ಈ ಎಲ್ಲ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇದೀಗ ಸಭಾ ಕಾರ್ಯಕ್ರಮ ನಡೆದು ಬರಲಿದೆ. ಸಭಾ ಕಾರ್ಯಕ್ರಮವನ್ನು ಶುರು ಮಾಡುವುದಕ್ಕಿಂತ ಮುಂಚೆ, ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ದೇವರ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಇದೀಗ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ ಕುಮಾರಿ ಶಿಬಾಣಿ ಪ್ರಾರ್ಥನೆಗಾಗಿ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವಾ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವಾ, ಗಜವದನ ಬೇಡುವೆ. ಧನ್ಯವಾದಗಳು. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಅನ್ನುವ ಮಾತಿನಂತೆ ಇವತ್ತು ನಮ್ಮೊಂದಿಗೆ ಕರೆಗೆ ಹೋಗೊಟ್ಟು ಈ ಒಂದು ದೀಪಾವಳಿಯ ಪ್ರಯುಕ್ತ ನಡೆಯುವಂತಹ ಬೆದ್ರಗೂಡು ದೀಪ ಹಾಗೂ ರಂಗೋಲಿ ಸ್ಪರ್ಧೆಯ ಕಾರ್ಯಕ್ರಮಕ್ಕೆ ಅತಿಥಿಗಳು ಆಗಮಿಸಿದ್ದಾರೆ. ಈ ಬಂದಂತಹ ಅತಿಥಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ತುಂಬು ಹೃದಯದಿಂದ ಸ್ವಾಗತಿಸಬೇಕಾಗಿ ನಮ್ಮ ಯುವ ವಾಹಿನಿಯ ಮಾಜಿ ಅಧ್ಯಕ್ಷರಾದಂಥ ಜಗದೀಶ್ ಚಂದ್ರ ಡಿಕೆ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮೂಡುಬಿದ್ರಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ಡ್ ಮೂಡುಬಿದ್ರಿ ಘಟಕ ಇದರ ಜಂಟಿ ಆಶಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗಾಗಿ 4ನೇ ವರ್ಷದ ಬೆದ್ರಗೂಡು ದೀಪ ಮತ್ತು ರಂಗೋಲಿ ಸ್ಪರ್ಧೆ 2025 ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನು ಸ್ವಾಗತಿಸುತ್ತಾ, ಯುವ ವಾಹಿನಿ ರಿಜಿಸ್ಟರ್ಡ್ ಮೂಡುಬಿದ್ರಿ ಘಟಕ ಮತ್ತು ಸಮಾಜ ಮಂದಿರ ಸಭಾ ಇದಕ್ಕೆ ಅವಿನಾಭಾವ ಸಂಬಂಧ. ಮೂಡುಬಿದ್ರಿಯಲ್ಲಿ ಯುವ ವಾಹಿನಿ ಘಟಕ ಆಗಬೇಕು ಅಂತ ಕೇಂದ್ರ ಸಮಿತಿಯ ಒಂದು ತಂಡ ಬಂದಾಗ ಪ್ರಪ್ರಥಮವಾಗಿ ಸಭೆ ಸೇರಿರುವಂತಹದು ಈ ಸಮಾಜ ಮಂದಿರದಲ್ಲಿ. ಅಲ್ಲಿಂದ ನಿರಂತರವಾಗಿ ಯುವ ವಾಹಿನಿ ಕೇಂದ್ರ ಸಮಿತಿಯ ಪ್ರತಿ ವರ್ಷ ನಡೆಸುವಂತಹ ಡೆನ್ನಾನ ಸಾಂಸ್ಕೃತಿಕ ಸ್ಪರ್ಧೆಯ ಆ ಪ್ರಾಕ್ಟೀಸ್ ಅನ್ನು ಮಾಡುತ್ತಿದ್ದದ್ದು ನಾವು ಈ ಸಮಾಜ ಮಂದಿರದಲ್ಲಿ. ಯುವ ವಾಹಿನಿ ಇಷ್ಟು ಮೂಡುಬಿದ್ರೆಯಲ್ಲಿ ಬೆಳೆದಿದ್ದೆ ಅಂತ ಆದರೆ
ಅದಕ್ಕೆ ಸಮಾಜ ಮಂದಿರ ಸಭಾದ ಅಧ್ಯಕ್ಷರ ಹಾಗೂ ಎಲ್ಲ ಸದಸ್ಯರ ಸಹಕಾರ ತುಂಬ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ನಾವು ಪ್ರತಿ ಹೆಚ್ಚು ಮೀಟಿಂಗ್ ಸಹ ನಮ್ಮ ಸಮಾಜ ಮಂದಿರದಲ್ಲಿ ಆಗುವಾಗ ಈ ಬೆದ್ರ ಗೂಡು ದೀಪ ಸ್ಪರ್ಧೆಯ ಮುಖ್ಯ ಆಗಬೇಕು ಅಂತ ಹೇಳುವಂಥ ಕಾರಣೀಕರ್ತರು ಈ ಸಮಾಜ ಮಂದಿರ ಸಭಾದ ಕಾರ್ಯದರ್ಶಿಗಳಾದಂತಹ ಸುರೇಶ್ ಪ್ರಭು ಅವರು. ಇದು ಅವರ ಕನಸಿನ ಕೂಸು. ನಾವು ಆ ಸಂದರ್ಭದಲ್ಲಿ ಬರುವಾಗ ಯಾವಾಗಲೂ ಹೇಳುವುದು, ಮಂಗಳೂರಿನ ಕುದ್ರೋಳಿಯಲ್ಲಿ ಪ್ರತಿ ವರ್ಷ ಗೂಡುದೀಪ, ನಮ್ಮ ಕುಡ್ಲದವರ ಗೂಡುದೀಪ ಸ್ಪರ್ಧೆ ನಡೀತಾ ಇದೆ, ಇದನ್ನು ನಾವು ಮೂಡುಬಿದಿರೆಯಲ್ಲೂ ಕೂಡ ಮಾಡಬೇಕು, ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ನಮಗೆ ಪ್ರತಿ ವರ್ಷ ಅವರು ಹೇಳ್ತಾ ಇದ್ರು. ಅದಕ್ಕೆ ಸಂದರ್ಭ ಕೂಡಿ ಬಂದದ್ದು ನವಾನಂದ್ರವರು ನಮ್ಮ ಮೂಡುಬಿದಿರೆ ಘಟಕದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 2022ನೇ ಇಸವಿಯಲ್ಲಿ ಯುವವಾಹಿನಿ ಮತ್ತು ಸಮಾಜ ಮಂದಿರ ಸಭಾ ಜಂಟಿಯಾಗಿ ಪ್ರಪ್ರಥಮ ವರ್ಷ ಬೆದ್ರ ಗೂಡುದೀಪ ಸ್ಪರ್ಧೆಯನ್ನು ನಾವು ಪ್ರಾರಂಭಿಸಿದೆವು. ಇದಕ್ಕೆ ಎಲ್ಲರ ಒಳ್ಳೆ ರೀತಿಯ ಸಹಕಾರ ಸಿಕ್ಕಿತು. ಈ ವರ್ಷ ನಾವು ಇದು 4ನೇ ವರ್ಷದ ಬೆದ್ರ ಗೂಡುದೀಪ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇದಕ್ಕೆ ಸಹಕಾರ ನೀಡಿಕೊಂಡು ಬಂದಿರುವಂತಹ ಅಲ್ಲದೆ ಯುವವಾಹಿನಿಗೆ ಪ್ರತಿ ಒಂದು ಹೆಜ್ಜೆಯಲ್ಲಿಯೂ ಸದಾ ಸಹಕಾರ ನೀಡಿಕೊಂಡು ಬಂದಿರುವಂತಹ ಸಮಾಜ ಮಂದಿರ ಸಭಾದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರಿಗೆ ಈ ಪುನೊಮ್ಮೆ ನಾನು ಯುವವಾಹಿನಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇಂದು ಬೆದ್ರ ಗೂಡುದೀಪ ಸ್ಪರ್ಧೆಯ ಈ ಸಭಾ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವವರು ಸಮಾಜ ಮಂದಿರ ಸಭಾದ ಅಧ್ಯಕ್ಷರಾದಂತಹ ಕೆ ಅಭಯಚಂದ್ರ ಜೈನ್ ರವರು. ಇವರು ಮೂಡುಬಿದ್ರಿ ಕ್ಷೇತ್ರದ ಮಾಜಿ ಶಾಸಕರಾಗಿ, ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರಾಗಿ, ಅಲ್ಲದೆ ಮೂಡುಬಿದ್ರಿಯ ಸಮಾಜ ಮಂದಿರ ಸಭಾದ ಅಧ್ಯಕ್ಷರು, ಶ್ರೀ ಮಹಾವೀರ ಕಾಲೇಜಿನ ಅಧ್ಯಕ್ಷರು, ಅದೇ ರೀತಿ GV-ಪೈ ಮೆಮೋರಿಯಲ್ ಹಾಸ್ಪಿಟಲ್ ಇದರ ಅಧ್ಯಕ್ಷರಾಗಿದ್ದುಕೊಂಡು ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದುಕೊಂಡು ನಮ್ಮ ಯುವವಾಹಿನಿಗೆ ಸದಾ ತನ್ನಿಂದ ಏನಾಗಬೇಕು ಎಂಬ ಸದಾ ಪ್ರೋತ್ಸಾಹ ನೀಡಿಕೊಂಡು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿಕೊಂಡು ಬಂದಿರುವ ಕೆ ಅಭಯಚಂದ್ರ ಜೈನ್ ಇವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಅಭಯಚಂದ್ರ ಜೈನ್ ಇವರಿಗೆ ಉಮೇಶ್ ಕೋಟ್ಯಾನ್, ನಾರಾಯಣಗುರು ತತ್ವ ಪ್ರಚಾರ ನಿರ್ದೇಶಕರು ಇವರು ಶಾಲು ಹಾಗೂ ಪುಷ್ಪದ ಗೌರವ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಮೂಡುಬಿದ್ರೆ ಯುವವಾಹಿನಿ ಘಟಕದ ಅಧ್ಯಕ್ಷರಾದಂತಹ ಮುರಳೀಧರ್ ಕೋಟ್ಯಾನ್ ರವರು. ಮುರಳೀಧರ್ ಕೋಟ್ಯಾನ್ ರವರು ನಮ್ಮ ಮೂಡುಬಿದ್ರೆ ಘಟಕದ ಅಧ್ಯಕ್ಷರಾಗಿ ಬಹಳ ಉತ್ತಮ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಂಡು ಹಲವಾರು ಅವರು ಕೂಡ ಹಾಗೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡು ಪುತ್ತಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅಲ್ಲದೆ ಪುತ್ತಿಗೆ ದೇವಸ್ಥಾನದ ಎಲ್ಲ ಈ ವರ್ಷದ ಜೀರ್ಣೋದ್ಧಾರ ಸಮಿತಿಯಲ್ಲಿ ತೊಡಗಿಸಿಕೊಂಡು ಹಲವಾರು ಸಮಾಜಮುಖಿ ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ನಮ್ಮ ಮೂಡುಬಿದ್ರೆ ಘಟಕದ ಅಧ್ಯಕ್ಷರಾದಂತಹ ಮುರಳೀಧರ್ ಕೋಟ್ಯಾನ್ ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಮುರಳೀಧರ್ ಕೋಟ್ಯಾನ್ ಇವರಿಗೆ ಸುರೇಶ್ ಪ್ರಭು, ಕಾರ್ಯದರ್ಶಿ ಸಮಾಜ ಮಂದಿರ ಸಭಾ ರಿಜಿಸ್ಟರ್ಡ್ ಮೂಡುಬಿದ್ರೆ ಇವರು ಶಾಲು ಹಾಕಿ ಪುಷ್ಪ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಂದು ನಾವು ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ದೀಪಾವಳಿಯ ಸಂದೇಶವನ್ನು ಇಟ್ಟುಕೊಂಡು ಬಂದಿದ್ದೇವೆ. ಈ ವರ್ಷ ದೀಪಾವಳಿಯ ಸಂದೇಶವನ್ನು ನೀಡುವವರು ಅಜಿತ್ ಕುಮಾರ್ ಪಾಲೇರಿ, ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನ, ಅದೇ ರೀತಿ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿದ್ದುಕೊಂಡು ಯುವವಾಹಿನಿಯಲ್ಲಿಯೂ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದಂತಹ ಅಜಿತ್ ಕುಮಾರ್ ಪಾಲೇರಿ ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಅಜಿತ್ ಕುಮಾರ್ ಪಾಲೇರಿ ಇವರಿಗೆ ಹರೀಶ್ ಕಾಪಿಗಾಡ್, ನಮ್ಮ ಗೌರವ ಸಲಹೆಗಾರರಾದಂತಹ ಹರೀಶ್ ಕಾಪಿಗಾಡ್ ಇವರು ಶಾಲು ಹಾಗೂ ಪುಷ್ಪದ ಗೌರವ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ.
ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಲೋಕೇಶ್ ಕೋಟ್ಯಾನ್ ಕೂಳೂರವರು. ಲೋಕೇಶ್ ಕೋಟ್ಯಾನ್ ಕೂಳೂರವರು ಯುವವಾಹಿನಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ಕೇಂದ್ರ ಸಮಿತಿಯ 35 ಘಟಕಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ವರ್ಷ ಅತ್ಯುತ್ತಮವಾಗಿ ಅವರ ಜವಾಬ್ದಾರಿಯನ್ನು ನಿಭಾಯಿಸಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವಂತಹ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ಲೋಕೇಶ್ ಕೋಟ್ಯಾನ್ ಕೂಳೂರು ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಲೋಕೇಶ್ ಕೋಟ್ಯಾನ್ ಇವರಿಗೆ ನಮ್ಮ ಘಟಕದ ಮಾಜಿ ಅಧ್ಯಕ್ಷರಾದಂತಹ ಸುಶಾಂತ್ ಕರ್ಕೇರ ಇವರು ಶಾಲು ಹಾಗೂ ಪುಷ್ಪದ ಗೌರವ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಇನ್ನೋರ್ವರು ವಿವೇಕ್ ಆಳ್ವ ಇವರು. ವಿವೇಕ್ ಆಳ್ವರ ಹೆಸರು ಹೇಳುವಾಗ ನಾವು ಖಂಡಿತವಾಗ್ಲೂ ಡಾಕ್ಟರ್ ಮೋಹನ್ ಆಳ್ವ ಅವರ ಹೆಸರು ಖಂಡಿತವಾಗ್ಲೂ ಉಲ್ಲೇಖ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಯುವವಾಹಿನಿ ಸಂಸ್ಥೆ ಪ್ರಾರಂಭಗೊಂಡ ಮರು ವರ್ಷವೇ ನಾವು ಒಂದು ದೊಡ್ಡ ಡೆನ್ನಾನ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಕೇಂದ್ರ ಸಮಿತಿ ನೀಡಿದಂತಹ ಜವಾಬ್ದಾರಿಯನ್ನು ಯುವವಾಹಿನಿ ಘಟಕ ಮೂಡುಬಿದಿರೆ ನಿಭಾಯಿಸಿದ್ದೆವು. ಈ ಕಾರ್ಯಕ್ರಮವನ್ನು ಆಳ್ವಾಸ್ ನುಡಿಸಿರಿ ವೇದಿಕೆಯಲ್ಲಿ ಮಾಡಿರುವಂತಹದ್ದು ಅದು ದಾಖಲೆಯಾಗಿ ಆಗಿದೆ. ಆ ಕಾರ್ಯಕ್ರಮ ಇಷ್ಟವರೆಗೆ ಆಗಿರಲಿಲ್ಲ, ಇನ್ನೂ ಆಗ್ಲಿಕ್ಕಿಲ್ಲದ ರೀತಿಯಲ್ಲಿ ನಾವು ಮಾಡಿದ್ದೆವು. ಅದಕ್ಕೆ ಅಲ್ಲದೆ ನಮಗೆ ಇಷ್ಟರವರೆಗೂ ಪ್ರತಿಯೊಂದು ವಿಷಯದಲ್ಲಿಯೂ ನಮಗೆ ಸಹಕಾರ ನೀಡಿಕೊಂಡು ಬಂದಿರುವವರು ಡಾಕ್ಟರ್ ಮೋಹನ್ ಆಳ್ವರವರು. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಇಂದು ಮುಖ್ಯ ಅತಿಥಿಗಳಾಗಿ ಅವರ ಮಗ ವಿವೇಕ್ ಆಳ್ವ ಅವರು ಕೂಡ ಹಾಗೆ ನಮಗೆ ಸದಾ ಪ್ರೋತ್ಸಾಹ ನೀಡಿಕೊಂಡು ಬಂದಿರುವವರು. ಈ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ವಿವೇಕ್ ಆಳ್ವ ಇವರಿಗೆ ವಿದ್ಯಾನಿಧಿ ನಿರ್ದೇಶಕರಾದಂತಹ ದಯಾನಂದ ಮಾಸ್ತಿಕಟ್ಟೆ ಇವರು ಶಾಲು ಪುಷ್ಪದ ಗೌರವ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಅಬುಲಾಲ್ ಪುತ್ತಿಗೆ ಇವರು. ಅಬುಲಾಲ್ ಪುತ್ತಿಗೆ ಇವರು ಕೊಡುಗೈ ದಾನಿಗಳಾಗಿದ್ದು ನಮ್ಮೆಲ್ಲರ ಬಹಳ ಆತ್ಮೀಯ ಸ್ನೇಹಿತರು. ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ನನ್ನಿಂದ ಏನಾಗಬೇಕು ಎಂದು ಪ್ರೋತ್ಸಾಹಿಸುತ್ತಿರುವಂತಹ ಎಲ್ಲರ ಆತ್ಮೀಯ ನಮಗೆಲ್ಲರೂ ಪ್ರೀತಿ ಪಾತ್ರರಾದಂತಹ ಅಬುಲಾಲ್ ಪುತ್ತಿಗೆ ಇವರನ್ನು ತಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಅಬುಲಾಲ್ ಪುತ್ತಿಗೆ ಇವರಿಗೆ ಸಮಾಜ ಮಂದಿರ ಸಭಾದ ಆಡಳಿತ ಮಂಡಳಿ ಸದಸ್ಯರಾದಂತಹ ಜಯರಾಜ್ ಕಂಬಳಿ ಇವರು ಶಾಲು ಪುಷ್ಪದ ಗೌರವ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಮುಖ್ಯ ಅತಿಥಿಗಳು ಜಾವೇದ್ ಶೇಖ್ ಇವರು. ಇವರು ಕೂಡ ಕೊಡುಗೈ ದಾನಿಗಳು, ಎಲ್ಲರೊಂದಿಗೆ ಬೆರೆತು ಬಹಳ ಪ್ರೀತಿ ಸಂಪಾದಿಸಿರುವವರು ಇವರು. ಜಾವೇದ್ ಶೇಖ್ ಉದ್ಯಮಿಗಳು, ಮಾಡರ್ನ್ ಡೆವಲಪರ್ಸ್ ಮೂಡುಬಿದ್ರಿ. ಇವರಿಗೂ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಜಾವೇದ್ ಶೇಖ್ ಇವರಿಗೆ ಸಮಾಜ ಮಂದಿರ ಸಭಾ ಆಡಳಿತ ಮಂಡಳಿ ಸದಸ್ಯರಾದಂತಹ ರಾಜೇಶ್ ಕೋಟೆಗಾರ್ ಇವರು ಶಾಲು ಪುಷ್ಪದ ಗೌರವ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕುಮಾರ್ ಪೂಜಾರಿ ಇವರು. ಕುಮಾರ್ ಪೂಜಾರಿ ಇವರು ಮೂಡುಬಿದಿರೆ ಯುವವಾಹಿನಿ ಘಟಕದ ಸಲಹೆಗಾರರಾಗಿದ್ದುಕೊಂಡು ಅವರು ಕೂಡ ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸದಾ ತನು ಮನ ಧನ ಸಹಕಾರ ನೀಡಿ ಸದಾ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಮಗೆ ಪ್ರೋತ್ಸಾಹ ನೀಡಿಕೊಂಡು ಬಂದಿರುವವರು. ಮೂಡುಬಿದಿರೆಯ ಉದ್ಯಮಿಗಳಾದಂತಹ ಕುಮಾರ್ ಪೂಜಾರಿ ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಕುಮಾರ್ ಪೂಜಾರಿ ಇವರಿಗೆ ಸಾಂಸ್ಕೃತಿಕ ನಿರ್ದೇಶಕರಾದಂತಹ ವಸಂತ್ ಕುಮಾರ್ ಇವರು ಶಾಲು ಪುಷ್ಪದ ಗೌರವ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮೊಂದಿಗೆ ಸದಾ ಇರುವಂತಹ ಸಮಾಜ ಮಂದಿರ ಸಭಾದ ಕಾರ್ಯದರ್ಶಿಗಳು, ಅದೇ ರೀತಿ ಮೂಡುಬಿದಿರೆ ಪುರಸಭೆಯ ಸದಸ್ಯರಾದಂತಹ ಸುರೇಶ್ ಪ್ರಭು ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮೂಡುಬಿದಿರೆ ಯುವವಾಹಿನಿ ಘಟಕದ ಸಲಹೆಗಾರರು, ಮೂಡುಬಿದಿರೆ ಪುರಸಭೆಯ ಸದಸ್ಯರಾದಂತಹ ಸುರೇಶ್ ಕೋಟೆ ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ.
ಅದೇ ರೀತಿ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಪ್ರಥಮ ಉಪಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಪಡ್ಪು ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವರು ಮೂಡುಬಿದಿರೆ ಪುರಸಭೆಯ ಸದಸ್ಯರಾದ ಹಾಗೂ ಸಮಾಜ ಮಂದಿರ ಸಭಾದ ಸದಸ್ಯರಾದಂತಹ ರಾಜೇಶ್ ಕೋಟೆಕಾರ್, ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮೊಂದಿಗೆ ಇರುವಂತಹ ನಿವೃತ್ತ ಅಸಿಸ್ಟೆಂಟ್ ಕಮಿಷನರ್ ಅಚ್ಯುತ ಪಿ, ಇವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಸಮಾಜ ಮಂದಿರ ಸಭಾದ ಎಲ್ಲ ನಿರ್ದೇಶಕರುಗಳಿಗೆ ಜಂಟಿ ಸಂಸ್ಥೆಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ, ಕಾರ್ಯದರ್ಶಿ ವಿನೀತ್ ಸುವರ್ಣ ಅವರಿಗೆ ಹಾಗೂ ಎಲ್ಲ ನಮ್ಮ ಯುವ ವಾಹಿನಿ ಎಲ್ಲ ಸದಸ್ಯರುಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಎಲ್ಲ ಇಂದು ಬಂದಂತ ರಂಗೋಲಿ ಸ್ಪರ್ಧೆ ಇರಬಹುದು, ಗೂಡುದೀಪ, ಈ ಸ್ಪರ್ಧೆಗೆ ಬಂದಂತ ಎಲ್ಲ ಸ್ಪರ್ಧಿಗಳಿಗೆ ಹಾಗೂ ಅವರ ಮನೆಯವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಮಾಧ್ಯಮದ ಸ್ನೇಹಿತರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಲ್ಲಿ ಬಂದಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗುರುದೇವ್. ನಮ್ಮ ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಆಫ್ ಮಿಡ್ ಟೌನ್ ಇದರ ಮಾಜಿ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಇದ್ದಾರೆ. ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಪ್ರಾಸ್ತಾವಿಕವಾದ ಮಾತಿನೊಂದಿಗೆ ಅತಿಥಿಗಳಿಗೆ ಸ್ವಾಗತವನ್ನು ಬಯಸಿದಂತ ಜಗದೀಶ್ ಚಂದ್ರ ಡಿಕೆ ಇವರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ದೀಪಾವಳಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಬೆಳಕು. ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಾದ್ರೆ ಬೆಳಕಿನಿಂದ ಪ್ರಾರಂಭಿಸ್ತೇವೆ. ಇವತ್ತು ಕೂಡ ಈ ಒಂದು ಕಾರ್ಯಕ್ರಮವನ್ನು ಬೆಳಕಿನ ಮೂಲಕವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಅಭಯ ಚಂದ್ರ ಜೈನ್ ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಅತಿಥಿಗಳೊಂದಿಗೆ ದೀಪವನ್ನು ಬೆಳಗಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಎನ್ನುವ ಮಾತಿನಂತೆ ಅಂಧಕಾರದಿಂದ ಬೆಳಕಿನಡೆಗೆ ನಮ್ಮೆಲ್ಲರ ಜೀವನ ಬೆಳಗಿ ಬರಲಿ ಅನ್ನುವ ಮಾತಿನೊಂದಿಗೆ ಈ ಸಾರಿಯ ದೀಪಾವಳಿ ಹಬ್ಬವು ನಮ್ಮ ಜೀವನದಲ್ಲಿ ಬೆಳಕನ್ನು ಚಿಮ್ಮಲಿ ಅನ್ನುವಂತಹ ಮಾತಿನೊಂದಿಗೆ ಈ ಒಂದು ಇವತ್ತಿನ ಗೂಡುದೀಪ ಕಾರ್ಯಕ್ರಮದ ಸ್ಪರ್ಧೆ ಕಾರ್ಯಕ್ರಮದ ಬಹುಮಾನ ವಿತರಣಾ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಲಿ ಅನ್ನುವ ಮಾತಿನೊಂದಿಗೆ ಎಲ್ಲರ ಕೈ ಚಪ್ಪಾಳೆಯೊಂದಿಗೆ ಇವತ್ತಿನ ಉತ್ತಮವಾದ ಕಾರ್ಯಕ್ರಮ ಬೆಳಕಿನೊಂದಿಗೆ ಆರಂಭವನ್ನು ಕಾಣ್ತಾ ಇದೆ. ನಮ್ಮೆಲ್ಲರ ಜೀವನದಲ್ಲಿ ಬೆಳಕು ಚಿಮ್ಮಲಿ ಅನ್ನುವಂತಹ ಮಾತನ್ನು ಆಡುತ್ತಾ ಎಲ್ಲ ಅತಿಥಿಗಳ ಶುಭ ಹಸ್ತದಿಂದ ಇವತ್ತಿನ ಈ ಕಾರ್ಯಕ್ರಮ ಉದ್ದೀಪನಗೊಂಡಿದೆ. ಧನ್ಯವಾದಗಳನ್ನು ಹೇಳುತ್ತಾ ಇದೀಗ ಉದ್ಘಾಟನೆಯನ್ನು ಮಾಡಿದಂತ ಶ್ರೀ ಕೆ ಅಭಯ ಚಂದ್ರ ಜೈನ್ ಇವರು 2 ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂಲ ಸೇರಿದಂಚಿದ್ದ ಮಾತ ಪ್ರೀತಿದ ಬಂಧುಲೆ ಸಮಾಜ ಮಂದಿರ ಸಭಾ ಮೂಡುಬಿದಿರೆ ಬಕ ಯುವ ವಾಹಿನಿ ರಿಜಿಸ್ಟರ್ಡ್ ಬೆದ್ರ ಮುಗುಳ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಬೆದ್ರ ಗೂಡುದೀಪ ಬಕ್ಕ ರಂಗೋಲಿ ಸ್ಪರ್ಧೆ 2025ದ ಈ ಶುಭ ಗಳಿಗೆಡೆ ಈ ಕಾರ್ಯಕ್ರಮಡು ಅಧ್ಯಕ್ಷತೆಯನ್ನು ವಹಿಸಿನಾರು ಯುವ ವಾಹಿನಿ ಮೂಡುಬಿದಿರೆ ಘಟಕದ ಅಧ್ಯಕ್ಷರು ಉದ್ಯಮಿಗಳು ಆಯೋಜನ ಮಿತ್ರೆ ಮುರಳೀಧರ್ ಕೋಟೆ ಅಂದ್ರೆ ಅವೇ ರೀತಿ ಈ ಕಾರ್ಯಕ್ರಮಡು ಭಾಗವಹಿಸಿನ ಅಜಿತ್ ಕುಮಾರ್ ಪಾಲೇರಿಯರೆ
ಅದೇ ರೀತಿ ಈ ಕಾರ್ಯಕ್ರಮಡು ಭಾಗವಹಿಸಿನ ಲೋಕೇಶ್ ಕೋಟ್ಯಾಂಡ್ರೆ ಈ ಕಾರ್ಯಕ್ರಮಡು ಭಾಗವಹಿಸಿನ ಬೆದ್ರದ ಪೊರ್ಲುದ ಜವನೆ ಆಳ್ವಾಸ್ ಶಿಕ್ಷಣ ಸಂಸ್ಥೆನೆ ಬಾರಿ ಎಡ್ಡೆ ರೀತಿ ನಡಪುಜಿನ ವಿವೇಕ್ ಆಳ್ವರೆ ಅವೇ ರೀತಿ ಈ ಕಾರ್ಯಕ್ರಮಡು ಭಾಗವಹಿಸಿನ ಕುಡರಿ ಬೆದ್ರದ ಮಲ್ಲ ಉದ್ಯಮಿ ಆಯ್ನ ಅಬುಲಾಲ್ ಪುತ್ತಿಗೆರೆ ಅಕಲ್ ಇರುವರೆ ಕಾಂಪಿಟಿಷನ್ ಏರ್ ಪೊರ್ಲು ಒಂದು ಆರಕ್ಕೇನು ನಗ್ತೆ ಆರೆಗೆ ಹೊಸ ಕಾರು ಬಂದಾಗಿತ್ತೆ ನಮಕ್ಕಳು ಒಂಜಿ ಹೊಸ ಕಾರು ಬರೋಡೊಂದು ಅರ್ನ ಅಂಜಿ ಆಶಯ ಈ ಅಪ್ಪ ಎಂತಲೊಂಜಿ 2 ಕೋಟಿದ ಕಾರದ ತೊಂದರೆ ಅಂಜ ಡಿಫೆಂಡರ್ನೇ ತೊನ್ನೆ ಎಡ್ಡೆ ಅಬುಲಾಲ್ ಪಂಡರು ಇನಿ ಅಂಚಿನ ಒಟ್ಟಿಗೂ ಈ ಕಾರ್ಯಕ್ರಮಡು ಕುಮಾರ್ ಪೂಜಾರು ಉಳ್ಳೇರು ಅವೇ ರೀತಿ ಈ ಕಾರ್ಯಕ್ರಮಡು ಇತ್ತಿನ ವೇದಿಕೆ ಮಾತ ಪ್ರೀತಿದ ಬಂಧುಲೆ ಮಾಧ್ಯಮ ಮಿತ್ರರೇ ಗೂಡು ದೀಪ ಸ್ಪರ್ಧೆಯಲ್ಲಿ ಭಾಗವಹಿಸಿನ ಮಾತ ಸಹೋದರ ಸಹೋದರಿಯರೇ ಹಿರಿಯರೇ ಇನಿ ಯುವ ವಾಹಿನಿ ಭದ್ರ ಘಟಕ ಮಲ್ಲ ಕೆಲಸ ಮಲ್ತೊಂದುಂಡು ಇನಿ ಕುಡ್ಲಡೆ ಗೋಕರ್ಣನಾಥ ದೇವಸ್ಥಾನಡು ಬಾರಿ ಮರಲ ಗೂಡು ದೀಪ ಇನಿ ಅವಲೆತ್ತ ಗೂಡು ದೀಪ ಸ್ಪರ್ಧೆ ಪ್ರತಿ ವರ್ಷ ಬಾರಿ ವಿಜೃಂಭಣೆ ಕುಡ್ಲಡೆ ನಡಪುಂಡು ಅವೇ ರೀತಿ ಬೆದ್ರಡ್ಲ ಆವಡೊಂದು ಸುರೇಶ್ ಪ್ರಭುಕುಲೊಂಜಿ ಆಶಯ ಇರ್ತನೆ ಅಯ್ನೆ ಎಂಗ್ಲ ಯುವವಾಹಿನಿ ದಕ್ಕಡ ಪಂಡದು ಅಯ್ನ ಈಡೇರಿಸವನ ಮಲ್ಲ ಪ್ರಯತ್ನ ಸುರೇಶ್ ಪ್ರಭುಕುಲ ಆಶಯದ ಮುಖಾಂತರ ಯುವವಾಹಿನಿ ಮೂಡಬಿದ್ರಿ ಘಟಕದ ಮುಖಾಂತರ ಆವೊಂದುಂಡು ಇನಿ ಅಕ್ಲಕ್ಲನ ಪ್ರತಿಭೆಲೇನೆ ಗುರುತಿಸವನಂಜಿನ ಪ್ರದರ್ಶನ ಮಲ್ಪನಂಜಿನ ಮಲ್ಲ ಅವಕಾಶ ಮುಲ್ಪ ಆತಂಡೆ ಇಂಜಿನೈಕ್ ಪೂರ ಬೆದರಡು ಮೂಲ ಬುನಾದಿ ಡಾಕ್ಟರ್ ಮೋಹನ್ ಆಳ್ವೇರು ಬಾರಿ ಎಡ್ಡ ರೀತಿಯಲ್ಲಿ ಬಾರಿ ಸಮಯದಿಂಚ ಯುವಕರಿಗೆ ಮಲ್ಲ ಪ್ರೋತ್ಸಾಹವಾದ ಬೆನ್ನೆಲುಬಾದಿತ್ತಿನಾರು ಇನಿ ಸಮಾಜ ಮಂದಿರಡ್ಲ ಇಲ್ಲಿಯ ರೀತಿಯಲ್ಲಿ ಇನಿ ಈ ಕಾರ್ಯಕ್ರಮವನ್ನು ಮಲ್ತದ ನಟ್ಟು ಭಾಗವಹಿಸಿದ ಮಾತ ಹಿರಿಯ ಕಿರಿಯ ಬಂಧುಗಳಿಗೆ ಎಂಗ್ಲ ನಿವೃತ್ತ AC ಅಸಿಸ್ಟೆಂಟ್ ಕಮಿಷನರ್ ಈ ಕಾರ್ಯಕ್ರಮ ಬಂದರೆ ಅಚ್ಚುತಣ್ಣೆ ಭಾಗವಹಿಸಾದರೆ ಐಕೆ ಆರೆಗಿಲ್ಲ ಮುಲ್ಪ ಎನ್ನ ಸೊಲ್ಮೆನೆ ಸಂಧಿಸಾದ ಎನ್ನ ಪಾತ್ರ ಉಂಟಾಬೆ ಜೈ ಹಿಂದ್ ಜೈ ಕರ್ನಾಟಕ. ಶುಭ ನುಡಿಗಳನ್ನು ಆಡಿದಂಥ ಶ್ರೀ ಕೆ ಅಭಯಚಂದ್ರ ಜೈನ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪ್ರತಿ ವರ್ಷದಂತೆ ನಾವು ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆಯೇ ಈ ವರ್ಷವೂ ಕೂಡ ಇಬ್ಬರನ್ನು ನಾವು ಅಭಿನಂದಿಸಬೇಕಾಗಿ ಇಚ್ಛೆಯನ್ನು ಪಡ್ತಾ ಇದ್ದೇವೆ. ಅಭಿನಂದನಾ ಕಾರ್ಯಕ್ರಮವನ್ನು ಶಂಕರ್ ಕೋಟೆಯನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಪ್ರತಿ ವರ್ಷವೂ ಇದೇ ಸಭಾವೇದಿಕೆಯಲ್ಲಿ ನಾವು ಇಬ್ಬರು ಸಾಧಕರನ್ನು ಅಥವಾ ಬೇರೆ 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 ರೀತಿಯ ವೇದಿಕೆಯಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದವರನ್ನು ನಾವು ಗುರುತಿಸುತ್ತಾ ಬಂದಿದ್ದೇವೆ. ಈ ವರ್ಷ ಹುಡುಕುವಾಗ ನಮಗೆ ಒಬ್ಬರು ಮಹಿಳೆ ನೆನಪಾದರು. ಏಕೆಂದರೆ ಎಲೆಮರೆಯ ಕಾಯಿಯಂತೆ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಾ ಮೂಕ ಪ್ರಾಣಿಗಳ ಸೇವೆಗೆ ನಮ್ಮ ಕರೆಯನ್ನು ಸದಾ ಹಗಲು ಇರುಳೆನ್ನದೆ ಸೇವೆ ಮಾಡುತ್ತಾ ಇರುವಂತಹ ಮಹಿಳೆ ಶ್ರೀಮತಿ ವಿನುತಾ ಆನಂದ್ ಗಾಂಧಿನಗರ. ಇವರು ದಯವಿಟ್ಟು ವೇದಿಕೆ ಬರಬೇಕು. ಚಿನ್ನಯ್ಯ ಪೂಜಾರಿ ಮತ್ತು ವಾರಿಜ ದಂಪತಿಗಳ ಮಗಳಾದ ಶ್ರೀಮತಿ ವಿನುತಾ ಆನಂದ್ ಇವರು ಹುಟ್ಟೂರು ಮಂಗಳೂರು ಮೂಡಬಿದ್ರೆಯ ಗಾಂಧಿನಗರದ ಆನಂದ್ ಕೋಟ್ಯಾನ್ ಇವರ ಕೈ ಹಿಡಿದ ಇವರಿಗೆ ಆನಂದ್ ಕೋಟ್ಯಾನ್ ಇವರ ಕೈ ಹಿಡಿದ ಇವರಿಗೆ ಕುಮಾರಿ ಹನಿ ಮತ್ತು ಶಿಬಾನಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು. ಆನಂದ್ ಕೋಟ್ಯಾನ್ ಜೀವಂತ ಇರುವವರೆಗೆ ಬಹಳ ಸುಂದರವಾಗಿದ್ದ ಇವರ ಜೀವನ ಆನಂದ್ ಕೋಟ್ಯಾನ್ ಮರಣಾನಂತರ ಬದುಕಿನ ದಿಕ್ಕೇ ಬದಲಾಯಿತು. ಇತ್ತ ಸರ್ವವು ಗಂಡನೆ ಎಂಬ ಮಾತಿನಂತಿದ್ದ ಇವರಿಗೆ ತನ್ನ ಗಂಡ ಕಳೆದ ಚಿಂತೆ, ಮತ್ತೊಂದು ಕಡೆ ತನ್ನ ಮನೆ ಜಾಗ ಎಲ್ಲವೂ ಕಳೆದುಕೊಂಡು ದಿಕ್ಕೇ ಇಲ್ಲದಂತಹ ಪರಿಸ್ಥಿತಿ. ಆದರೂ ಧೃತಿ ಕೆಡದೆ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಡುತ್ತಾ ದೊಡ್ಡ ಮಗಳು ಬೆಂಗಳೂರಿನ ಕಂಪನಿಯೊಂದರಲ್ಲಿ ಉದ್ಯೋಗ ಪಡೆದುಕೊಂಡಿದ್ದಾರೆ. ಕಿರಿಮಗಳು ಶಿಬಾನಿ ನ್ಯಾಚುರೋಪತಿ ಯೋಗಿಕ್ ಸೈನ್ಸ್ ಅಲ್ಲಿ ಆಳ್ವಾಸ್ನಲ್ಲಿ 2ನೇ ವರ್ಷದ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದಾರೆ.
ತಾನು ಕೂಡ ಪ್ರಸ್ತುತ ಮೂಡಬಿದ್ರೆಯ ಪಶುವೈದ್ಯಕೀಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಮೂಕ ಪ್ರಾಣಿಗಳ ಸೇವೆ ಮಾಡುತ್ತಾ ಜೀವನ ಮಾಡುತ್ತಾ ಇದ್ದಾರೆ. ಯುವವಾಹಿನಿ ರಿಜಿಸ್ಟರ್ ಮೂಡಬಿದ್ರೆ ಘಟಕದ ಸ್ಥಾಪಕ ಸದಸ್ಯರಾಗಿದ್ದು ಶ್ರೀ ನಾರಾಯಣಗುರು ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಅಭಿನಯ, ಸಂಗೀತ, ನೃತ್ಯ ಕ್ಷೇತ್ರಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದು ಹಲವಾರು ಸ್ಪರ್ಧೆಗಳಲ್ಲಿ ಕೂಡ ವಿಜೇತಗೊಂಡಿರ್ತಾರೆ. ಈ ವೇದಿಕೆಯಲ್ಲಿ ಇವರಿಗೆ ಸಣ್ಣ ಸನ್ಮಾನ ಅಂತಲ್ಲ, ಅಭಿನಂದನೆಯನ್ನು ತಾವು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇವರಿಗೆ ಶಾಲು, ಹಾರ ಹಾಗೂ ಅಭಿನಂದನೆ ನೀಡಬೇಕಾಗಿ ಕೇಳಿಕೊಳ್ತೇನೆ. ಸ್ಮರಣಿಕೆಯನ್ನು ನೀಡಿ ಶ್ರೀ ಕೆ ಅಭಯಚಂದ್ರ ಜೈನ್ ಹಾಗೂ ವೇದಿಕೆಯಲ್ಲಿರುವ ಗಣ್ಯರು. ಶ್ರಮಪಟ್ಟು ದಿಕ್ಕೆ ತೋಚದಂತಹ ಈ ಮಹಿಳೆ ಇಂದಿನ ವೇದಿಕೆಯಲ್ಲಿ ಮಾದರಿ ಮಹಿಳೆಯಾಗಿ ತಮ್ಮೆಲ್ಲರೂ ನಿಂತಿದ್ದಾರೆ. ತನ್ನೆಲ್ಲವನ್ನು ಕಳೆದುಕೊಂಡು ಕೂಡ ಮಕ್ಕಳೇ ನನಗೆ ಆಸ್ತಿ ಎಂದು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿ ಇಂದು ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ. ತಮ್ಮ ಜೀವನ ಮುಂದಿನ ದಿನಗಳಲ್ಲಿ ಸುಂದರವಾಗಿರಲಿ ನಮ್ಮೆಲ್ಲ ಹಾರೈಕೆಯೊಂದಿಗೆ ತಮಗೆ ನೀಡಿರುವ ಗೌರವ. ನೀವು ಹಾಗೆ ಕೂತ್ಕೊಳ್ಬೇಕು. ಇನ್ನೋರ್ವರು ಇಂದಿನ ಸಭೆಯಲ್ಲಿ ಅಭಿನಂದನೆ ಪಡೆಯಲಿಕ್ಕಿರುವವರು ಶ್ರೀಯುತ ಗಿರೀಶ್ ಕೋಟ್ಯಾನ್ ಇವರು. ತಾವು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಇವರ ಸಾಧನೆ ಏನಂತ ಹೇಳಿದರೆ ರಕ್ತದಾನ ನಿರಂತರವಾಗಿ ತುರ್ತು ಸಂದರ್ಭಗಳಲ್ಲಿ ಸುಮಾರು ಇಂದಿಗೆ 25 ಬಾರಿ ತಾವು ಕೂತ್ಕೊಳ್ಬೇಕು. 25 ಬಾರಿ ನಿರಂತರವಾಗಿ ತುರ್ತು ಸಂದರ್ಭಗಳಲ್ಲಿ ರಕ್ತದಾನ ಮಾಡಿದಂತಹ ಒಬ್ಬ ರಕ್ತ ಯೋಧ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡುತ್ತೇನೆ. ಯಾಕೆಂದ್ರೆ ದೇಶ ಕಾಯುವ ಯೋಧರಿಗೆ ನಾವು ಯೋಧರು ಅಂತ ಕರೀತೇವೆ. ಪ್ರತಿಯೊಂದು ತುರ್ತು ಸಂದರ್ಭದಲ್ಲಿ ರಕ್ತ ನೀಡುವವರನ್ನು ರಕ್ತ ಯೋಧ ಅಂತ ಕರೀತೇವೆ. ಕೆಲವರಿಗೆ ರಕ್ತದಾನದ ಮಹತ್ವ ಇನ್ನೂ ತಿಳಿದಿಲ್ಲ. ಯಾಕೆಂದ್ರೆ ಮೊನ್ನೆ ಮಂಗಳೂರಿನಲ್ಲಿ ಒಂದು ತುರ್ತು ಅವಶ್ಯಕತೆ ಇತ್ತು ರಕ್ತದ, ಎಲ್ಲಿ ಕೂಡ ಸಿಗಲಿಲ್ಲ. ದೂರದ ಕೇರಳದ ಮುಖಾಂತರ ಆ ಒಂದು ಬ್ಲಡ್ ಗ್ರೂಪ್ ಅನ್ನು ಸರ್ಚ್ ಮಾಡಿ ಆ ಒಂದು ರೋಗಿಯನ್ನು ಬದುಕಿಸಲು ಸಹಾಯಾರ್ಥವಾಯಿತು. ಹಾಗೆ ಗಿರೀಶ್ ಕೋಟ್ಯಾನ್ ಕೂಡ ನಮ್ಮ ಯುವವಾಹಿನಿ ಮೂಡಬಿದ್ರಿಯ ಉಪಾಧ್ಯಕ್ಷರಾಗಿದ್ದುಕೊಂಡು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜ ಸೇವೆ ಮಾಡಿಕೊಂಡ ಒಬ್ಬ ನಾಯಕ. ಆಳ್ವಾಸ್ ಹೋಮಿಯೋಪತಿಕ್ ಮಿಜಾರ್ ಇಲ್ಲಿ ಲೈಬ್ರರಿಯನ್ ಆಗಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಇದೀಗ ಮೂಡಬಿದ್ರಿಯ ಈ ಘಟಕದಲ್ಲಿ ಕೂಡ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಕ್ತದಾನ ಮಾಡುವ ಮುಖಾಂತರ ತಾವು ಕೂಡ ಮಾದರಿಯಾಗಿ ಇಂದು 25ನೇ ರಕ್ತದಾನ ಮಾಡಿ ಒಬ್ಬ ಬಡ ರೋಗಿಯ ಜೀವನಕ್ಕೆ ದಾರಿಯಾಗಿದ್ದೀರಿ. ತಮಗೆ ಸಮಾಜ ಮಂದಿರ ಸಭಾ ಮತ್ತು ಯುವವಾಹಿನಿಯ ಪರವಾಗಿ ಅನಂತ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ಕೂಡ ಇವರನ್ನು ಶಾಲು, ಹಾರ ಹಾಗೂ ಗೌರವ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕಾಗಿ ವೇದಿಕೆಯ ಮೇಲಿರುವ ಗಣ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಾಧನೆ ಮಾಡಿದಂತಹ ಸಾಧಕರು ನಮಗೆಲ್ಲರಿಗೂ ಮಾದರಿ ಆಗಲಿ ಅನ್ನುವಂತಹ ಮಾತಿನೊಂದಿಗೆ ದೇವರು ಇವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಕ್ಕೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದಂತಹ ಮುಖ್ಯ ಅತಿಥಿಗಳು ವಿವೇಕ್ ಆಳ್ವಾಸರು, ದಯವಿಟ್ಟು ಶುಭಾಶಯದ ನುಡಿ ಮಾತುಗಳನ್ನು ಆಡಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಡ್ತಾ ಇದ್ದೇವೆ. ಸೇರಿದ ಎಲ್ರಿಗೂ ನಮಸ್ಕಾರ. ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ನಾನು ಈ ಸಮಾಜ ಮಂದಿರಿಗೆ ಬಂದಿದ್ದೆ. ಆ ಹೊತ್ತಿಗೆ ನನಗೆ ಈ ಗುಡಿದೀಪಗಳು ಹಾಗೂ ಈ ರಂಗೋಲಿ ವೀಕ್ಷಿಸುವ ಜಗದೀಶ್ ಅಣ್ಣ ಮತ್ತು ನಾನು ಜೊತೆಗೆ ವೀಕ್ಷಿಸ್ತಿದ್ದೆವು. ಭಾರಿ ಸಂತೋಷ ಆಯಿತು. ಯಾಕೆ ಹೇಳಿದರೆ
ವಿಭಿನ್ನ ರೀತಿಯ ಈ ಗುಡುಬಿ ದೀಪಗಳು ನೋಡಲಿಕ್ಕೆ ನಾವೊಂದು ಕೇವಲ ಒಂದು 2-3 ನಿಮಿಷದಲ್ಲಿ ನೋಡ್ತೇವೆ. ಅದರ ಹಿಂದೆ ಸುಮಾರು ದಿನಗಳ, ಸುಮಾರು ಗಂಟೆಗಳ, ಸುಮಾರು ಕಷ್ಟ ನಾವು ಮಾಡುವವರು ಅನುಭವಿಸ್ತಾರೆ. ಇವತ್ತು ಕೆಲವರಿಗೆ ಪ್ರೈಸ್ ಸಿಗ್ಬೋದು, ಕೆಲವರಿಗೆ ಸಿಗದೇ ಇರ್ಬೋದು. ನನ್ನ ಅಂದಾಜಲ್ಲಿ ಎಲ್ರಿಗೂ ಪ್ರೈಸ್ ಅಂತ ನಾವು ಭಾವಿಸ್ತೇವೆ. ಯಾಕೆ ಹೇಳಿದ್ರೆ ಆ ಕಲೆಯನ್ನು ಇನ್ನೂ ಕೂಡ ನಾವು ಕಾಪಾಡಿಕೊಂಡು ನೀವೆಲ್ಲರೂ ಬರ್ತಿದ್ದೀರಿ. ಇದೊಂದು ಒಳ್ಳೆ ವಿಚಾರ. ನಂಗೆ ಖುಷಿ, ನನ್ನ ಮಿತ್ರರಾದ ಸುರೇಶ್ ಪ್ರಭು ಅವರು ಒಂದು ನಮ್ಮ ಊರಲ್ಲಿ ಕೂಡ ಆಗಬೇಕು. ಯಾಕೆ ಹೇಳಿದ್ರೆ ನಾವು ಪ್ರತಿ ವರ್ಷ ಕುದ್ರೋಳಿ ಹೋಗಿ ನಮಗೆ ಇದನ್ನೊಂದು ವೀಕ್ಷಣೆ ಮಾಡುವ ಒಂದು ಅವಕಾಶ, ಅದು ಯಾರೊಬ್ಬರು ಹೇಳಿದರು, ಅದು ಸಾಗರ ಅಂತ ಹೇಳಿದರು. ಆದರೂ ನಮ್ಮ ಮೂಡುಬಿದಿರಿದೇನು ಕಮ್ಮಿಲ್ಲ ಅಂತ ನನಗೆ ಇವತ್ತು ಗೊತ್ತಾಯಿತು. ಯಾಕೆ ಹೇಳಿದ್ರೆ ಎಷ್ಟೋ ಜನರಿಗೆ ಆಚೆ ಕುದ್ರೋಳಿ ಹೋಗುವಾಗ ನಾವಿಲ್ಲಿ ಗಾಡಿ ಹಿಡ್ಕೊಂಡು ಆ ರಸ್ತೆಯಲ್ಲಿ ಈ ಮಳೆಯಲ್ಲಿ ಹೋಗುವುದೇ ಒಂದು ಸಾಹಸ ಅಂತ ಕಾಣ್ತದೆ. ಆದರೂ ಒಂದು ಮೂಡುಬಿದಿರಿಯಲ್ಲಿ ಇದು ಎಲ್ರಿಗೂ ಒಂದು ಪ್ರಯೋಜನ ಆಗಬೇಕಂತ ಆ ನಿಟ್ಟಿನಲ್ಲಿ ಸಮಾಜ ಮಂದಿರ ಹಾಗೂ ಯುವ ವಾಹಿನಿ ಜಂಟಿಯಲ್ಲಿ ಈ ಕಾರ್ಯಕ್ರಮ ನಡೆಸೋದು ಭಾರಿ ಒಳ್ಳೆ ವಿಷಯ. ನಾನು ಕೆಲವೆಲ್ಲ ನಮ್ಮ ಶಾಲೆಯ ಟೀಚರ್, ಉಪನ್ಯಾಸರು ಹಾಗೂ ಕೆಲವು ಮಕ್ಕಳನ್ನು ನಾನು ಇಲ್ಲಿ ಗಮನಿಸಿದೆ. ಯಾಕೆ ಹೇಳಿದ್ರೆ ಲೋಕಲ್ ಪ್ರತಿಭೆಗಳಿಗೆ ಕೂಡ ಒಂದು ಅವಕಾಶ ಸಿಗೋದು ಒಂದು ಒಳ್ಳೆ ವೇದಿಕೆ. ನಾನು ಹೋದ ಸಲ ಕೂಡ ಉಲ್ಲೇಖಿಸಿದೆ, ಈ ಸಮಾಜ ಮಂದಿರಲ್ಲಿ ಕೂಡ ನಾನು ಸಣ್ಣದಿರುವಾಗ ನನ್ನ ಪ್ರಥಮ ಒಂದು ವೇದಿಕೆ ಅಂತ ನಾನು ಎಲ್ಲಿಯೂ ಹೇಳ್ತಾ ಬರ್ತೇನೆ. ಯಾಕೆ ಹೇಳಿದ್ರೆ ಆ ಸಮಯದಲ್ಲಿ ಛದ್ಮವೇಷ ಹಾಗೂ ಚಿತ್ರಕಲಾ ಸ್ಪರ್ಧೆ ಇಲ್ಲಿ ನಡೀತಿತ್ತು. ನನ್ನ ಕೂಡ ಇದು ಪ್ರಥಮ ಒಂದು ವೇದಿಕೆ. ಅದರ ಜೊತೆಯಲ್ಲಿ ಇವತ್ತು ನಾವು ಇಡೀ ಒಂದು ಆದರ್ಶ ಒಂದು ಸಮಾಜಕ್ಕೆ ಸಂಬಂಧಪಟ್ಟ ಒಂದು ಯುವಕ ಸಂಘ ಹೇಳಬೇಕಿದ್ರೆ ಇದರಲ್ಲಿ ಏನು ತಪ್ಪಾಗೋದಿಲ್ಲ, ಇದು ಯುವವಾಣಿಯೇ. ಯಾಕೆ ಹೇಳಿದ್ರೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದು, ಹಾಗೆಯೇ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸೋದು. ಅದರ ಜೊತೆಗೆ ಇವತ್ತು ನಾವು ನೋಡಿದೆವು 2 ಅಗತ್ಯ ಇದ್ದ. ಯಾಕೆ ಹೇಳಿದ್ರೆ ಗಿರೀಶ್ ನಮ್ಮಲ್ಲೇ ಕೆಲಸ ಮಾಡೋದು. ಯಾಕೆ ಹೇಳಿದ್ರೆ ಇವರನ್ನು ನೀವು ಪ್ರೋತ್ಸಾಹ ಮಾಡೋದು ಭಾರಿ ಒಳ್ಳೆ ವಿಷಯ. ನೀವು ಹಾಗೆ ಹುಡ್ಕೊಂಡು ಒಳ್ಳೊಳ್ಳೆ ಜನರನ್ನು ಪ್ರೋತ್ಸಾಹ ಮಾಡೋದು ಭಾರಿ ಒಳ್ಳೆ ವಿಚಾರ. ಅನೇಕ ಈಗ ಉದ್ಯೋಗ ಮೇಳ ಆಗಲಿ, ಬೇರೆ ಬೇರೆ ಇಂಥ ಕಾರ್ಯಕ್ರಮಗಳಾಗಲಿ ಇಡೀ ನಿಮ್ಮ ಸಂಘಟನೆ ಮಾಡ್ತಾ ಬರೋದು ಎಲ್ರಿಗೂ ಒಂದು ಆದರ್ಶ ವಿಚಾರ. ಇವತ್ತು ಇಂಥ ಯುವಕ ಸಂಘ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಿಲ್ಲ. ಎಲ್ಲರನ್ನು ನೀವು ಈ ವೇದಿಕೆ ನೀವು ನೋಡಿದ್ರೆ ಎಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅಶ್ವಿನ್ ಅನ್ನ ಇದ್ರು, ಇಲ್ಲಿ ಜಾವಿದ್ ಇದ್ದಾರೆ, ನಮ್ಮ ಅಬುಲಾಲ್ ಅನ್ನ ಇದ್ದಾರೆ. ಎಲ್ಲರನ್ನು ಕೂಡ ಸೇರಿಸ್ಕೊಂಡು ನಮಗೆ ಈ ಕಾರ್ಯಕ್ರಮ ಮಾಡೋದು ಭಾರಿ ಅಗತ್ಯ. ಒಂದು ಒಳ್ಳೆ ಒಂದು ವಿಚಾರ ಸಮಾಜಕ್ಕೆ ಕೂಡ ಹೋಗ್ತದೆ ಅಂತ ಹೇಳಿ ಇವತ್ತು ನನ್ನನ್ನು ಕೂಡ ಇದಕ್ಕೆ ಸೇರಿಸಿದ್ದಕ್ಕೆ ಧನ್ಯವಾದ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಶುಭ ನುಡಿಗಳನ್ನು ಆಡಿದಂತಹ ವಿವೇಕ್ ಸರ್ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತಿದ್ದೇನೆ. ಇವತ್ತಿನ ಮುಖ್ಯ ಅತಿಥಿಗಳಾದ ಯುವವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ಲೋಕೇಶ್ ಕೋಟೆಣ್ ಇವರು 2 ಶುಭಾಶಯದ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಸಮಾಜ ಮಂದಿರ ಸಭಾ ರಿಜಿಸ್ಟರ್ ಮೂಡುಬಿದ್ರೆ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಯುವವಾಹಿನಿ ರಿಜಿಸ್ಟರ್ ಮೂಡುಬಿದ್ರೆ ಘಟಕ ಇದರ ಸಹಯೋಗದಲ್ಲಿ ಬಿದ್ರ ಗೂಡು ದೀಪ ಮತ್ತು ರಂಗೋಲಿ ಸ್ಪರ್ಧೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ಕೆ ಅಭಯಚಂದ್ರ ಜೈನ್ ರವರೇ, ಹಾಗೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮುರಳೀಧರ್ ಕೋಟ್ಯಾನ್ ರವರೇ, ಇವತ್ತು ದೀಪಾವಳಿಯ ಬಗ್ಗೆ ಒಂದು ಸಂದೇಶವನ್ನು ನೀಡಲಿರುವ ಶ್ರೀ ಅಜಿತ್ ಕುಮಾರ್ ಪಾಲೇರಿ ಅವರೇ, ಹಾಗೆಯೇ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ವಿವೇಕ್ ಆಳ್ವಾರ್ ಅವರೇ, ಶ್ರೀ ಕುಮಾರ್ ಪೂಜಾರಿ ಅವರೇ, ಹಾಗೆ ಶ್ರೀ ಜಾವೇದ್ ಶೇಖರ್ ಅವರೇ, ಅಶ್ವಿನಿ ಜೆ ಪಿ ಅವರೇ, ಬಂಧುಗಳೇ, ಒಂದು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕಾದರೆ ನಾವು
ತಲೆಮಾರಿನಿಂದ ಬಂದಂತಹ ಆಚರಣೆ ಮಾಡಿದಂತಹ ಒಂದು ಸಂಸ್ಕೃತಿಯನ್ನು ಮೆಲುಕು ಹಾಕುವ ಕಾರ್ಯಕ್ರಮ ನಡೆಯಬೇಕು. ಈ ಸನ್ನಿವೇಶದಲ್ಲಿ ಇವತ್ತು ನಾವು ಹಲವೊಂದು ವಿಚಾರಗಳನ್ನು ಮರೆತಿರುವ ಈ ಸಂದರ್ಭದಲ್ಲಿ ನಾವು ಈ ನೆನಪು ಮಾಡುವ ಕಾರ್ಯಕ್ರಮ ಗೂಡುದೀಪ ಸ್ಪರ್ಧೆ 4ನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ಸಮಾಜ ಮಂದಿರ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಯುವ ವಾಹಿನಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬರ್ತಿದ್ದೀರಿ. ನಿಮಗೆ ನಾನು ಕೇಂದ್ರ ಸಮಿತಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಿದ್ದೇನೆ, ಅಭಿನಂದನೆಗಳನ್ನು ಹೇಳ್ತಿದ್ದೇನೆ. ಹಾಗೆಯೇ ನಮ್ಮ ಯುವ ವಾಹಿನಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬರುವಂತಹ ಶ್ರೀ ಅಭಯಚಂದ್ರ ಜೈನ್ ರವರಿಗೂ ಹಾಗೂ ಆಳ್ವಾಸ್ನ ವಿವೇಕ್ ಆಳ್ವರ್ ಅವರಿದ್ದಾರೆ, ಅವರ ತಂದೆಯವರಿದ್ದಾರೆ, ಅವರಿಗೂ ಕೂಡ ನಾನು ಈ ಹೊತ್ತಲ್ಲಿ ನಮ್ಮ ಒಂದು ಯುವವಾಹಿನಿಗೆ ಮೂಡುಬಿದ್ರೆಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಿರ್ತೀರಿ. ಇನ್ನು ಮುಂದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ನಾನು ಈ ಹೊತ್ತಲ್ಲಿ ನಿಮ್ಮ ಹತ್ರ ಬೇಡಿಕೊಳ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ವಿವೇಕಣ್ಣ ಹೇಳಿದಂತೆ ಸ್ಪರ್ಧೆ ನಮ್ಮಲ್ಲಿರುವ ಒಂದು ಹವ್ಯಾಸವನ್ನು ಹೊರ ಹಾಕಲಿಕ್ಕೋಸ್ಕರ ಒಂದು ಸ್ಪರ್ಧೆಯನ್ನು ನಾವು ಮಾಡ್ತೇವೆ. ಆದರೆ ಇವತ್ತು ನಡೆದಂತಹ ರಂಗೋಲಿ ಸ್ಪರ್ಧೆ ಆಗಲಿ, ಗೂಡುದೀಪ ಸ್ಪರ್ಧೆ ಆಗಲಿ ವಿನೂತನ ರೀತಿಯಲ್ಲಿ ಕೈ ಚಾಲಕದಿಂದ ಅದೆಷ್ಟೋ ದಿನಗಳಲ್ಲಿ 10-15 ದಿನಗಳಲ್ಲಿ 15 ತಿಂಗಳು ಇರಬಹುದು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ಸೋಲು ಗೆಲುವು ಇದ್ದೇ ಇದೆ, ಅದನ್ನು ನಾವು ಸ್ಫೂರ್ತಿಯಾಗಿ ನಮ್ಮ ಜೀವನದಲ್ಲಿ ತೆಗೆದುಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ನನಗೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದ ಹೇಳ್ತಿದ್ದೇನೆ. ಜೈ ಯುವ ವಾಹಿನಿ. ಧನ್ಯವಾದಗಳು ಸರ್ ನಿಮ್ಮ ಹಿತ ನುಡಿಗಳಿಗೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಮೂಡಬಿದ್ರಿ ಇದರ ಅಧ್ಯಕ್ಷರಾದಂತಹ ಶಿವಪ್ರಸಾದ್ ಹೆಗ್ಡೆ ಹಾಗೂ ಪದಾಧಿಕಾರಿಗಳು ಹಾಜರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತೇವೆ. ಕಾರ್ಯಕ್ರಮದ ಮುಂದಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಅಬುಲಾಲ್ ಪುತ್ತಿಗೆ ತಮಗಾಗಿ ವೇದಿಕೆ. ಸಮಾಜ ಮಂದಿರ ಸಭಾ ಮೂಡಬಿದ್ರಿ ಹಾಗೂ ಯುವ ವಾಹಿನಿ ಮೂಡಬಿದ್ರಿ ಘಟಕದ ಆಶ್ರಯದಲ್ಲಿ ನಡೆಯುವಂಥ ಗೂಡುದೀಪ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಯ ಸಮಾರಂಭದ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂದೆ ಆಗಿರುವ ಎಲ್ಲ ಗಣ್ಯ ಮಿತ್ರರೇ ಹಾಗೂ ಸೇರಿರುವ ಸಭಿಕರೇ, ಮಿತ್ರರೇ, ಪ್ರಥಮವಾಗಿ ನಾನು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಾನು ಸುಮಾರು 30 ವರ್ಷದಿಂದ, ನನ್ನ ಬಾಲ್ಯದಿಂದ ದೀಪಾವಳಿ ಹಬ್ಬವನ್ನು ನನ್ನ ಆತ್ಮೀಯ ಮಿತ್ರರಾದ ಅಭಿಜಿತ್, ಪದ್ಮಶ್ರೀ ಗ್ಯಾಸ್ ಏಜೆನ್ಸಿ ಅಭಿಜಿತ್ ಅವರ ಮನೆಯಲ್ಲಿ ಆಚರಿಸುತ್ತಾ ಬಂದವ. ಅವರ ಮನೆಯಲ್ಲಿ ಪ್ರತಿ ವರ್ಷ ದೀಪಾವಳಿಗೆ ಒಳ್ಳೆಯ ಒಂದು ಚಂದದ ಗೂಡುದೀಪ, ಒಂದು ರಂಗೋಲಿ ಹಾಗೂ ಪಟಾಕಿಗಳು, ಇದು ನನ್ನ ಕುಟುಂಬ ಮತ್ತು ಅವರ ಕುಟುಂಬ ಸೇರಿಕೊಂಡು ಆಚರಿಸ್ತಾ ಬಂದ ಒಂದು ಸಂದರ್ಭವನ್ನು ನಾನು ನೆನಪಿಸ್ತಾ ಇದ್ದೇನೆ. ಇವತ್ತು ಕೂಡ ಅವರ ಫೋನ್ ಬಂತು, ನಾಡ್ದು ಬುಧವಾರ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಉಂಟು, ನೀವು ಬರಬೇಕಂತ. ಬೇರೆ ಯಾರೂ ಇರುವುದಿಲ್ಲ, ಅವರ ಮನೆಯವರು ಮತ್ತು ನನ್ನ ಮನೆಯವರು ಮಾತ್ರ. ಇಂಥ ಒಂದು ನಾನು ದೀಪಾವಳಿಯನ್ನು ಹಾಗೂ ಗೂಡುದೀಪವನ್ನು ಹತ್ತಿರದಿಂದ ನೋಡಿದವ. ಆ ಗೂಡುದೀಪವನ್ನು ನಿರ್ಮಿಸುವುದನ್ನು ಕೂಡ ನಾನು ನೋಡಿದ್ದೇನೆ. ಅವರ ಸ್ಟಾಫ್ಗಳು ಒಟ್ಟಿಗೆ ಸೇರಿಕೊಂಡು ದೀಪಾವಳಿಯ ದಿನದಂದು ರಚಿಸುವುದು ಕೂಡ ನಾನು ನೋಡಿದ್ದೇನೆ. ಆದರೆ ಇಲ್ಲಿ ನೋಡಿರುವ ಗೂಡುದೀಪಗಳು ನಿಜವಾಗಿ ಒಂದು ವಿಭಿನ್ನ ರೀತಿಯ, ಅದಕ್ಕೆ ಜೀವ ತುಂಬಿದ್ದಾರೆ. ಕೆಲವರು ತುಂಬ ಒಂದು ಒಳ್ಳೆಯ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಬ್ಬರು ಅಲ್ಲಿ ಎದುರಲ್ಲಿ ಒಂದು ಗೂಡುದೀಪ ನೋಡಿದ್ರಿಂದ 5 ತಿಂಗಳಿಂದ ಪಾಪ ಅದರ ಹಿಂದೆ ಶ್ರಮ ಪಟ್ಟಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್, ಅದಕ್ಕೆ ಜೀವ ತುಂಬಿದ್ದಾರೆ. ಗೂಡುದೀಪ ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಕಷ್ಟ ಬಂದಿದ್ದಾರೆ, ಎಲ್ಲರೂ ಅದಕ್ಕೆ ಪ್ರಶಸ್ತಿಗೆ ಅರ್ಹರು. ಆದರೆ ಇದೊಂದು ವಿಭಿನ್ನ ರೀತಿಯ ಒಂದು ನನಗೆ ನೋಡಲಿಕ್ಕೆ ತುಂಬ ಸಂತೋಷ ಆಯಿತು. ಹಾಗೂ ನೀವೆಲ್ಲರೂ ಕೂತವರು ಗೂಡುದೀಪದಾಗೆ ಚೆಂದ ಕಾಣ್ತಾ ಇದ್ದೀರಿ, ಕಲರ್ಫುಲ್ಲಾಗಿ ಕಾಣ್ತಾ ಇದ್ದೀರಿ. ನಿಮಗೆಲ್ಲರಿಗೂ
ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಯುವ ವಾಹಿನಿ ಹಾಗೂ ಸಮಾಜ ಮಂದಿರ ಸಭಾ ನನ್ನ ಆತ್ಮೀಯ ಮಿತ್ರರಾದ ಸುರೇಶ್ ಪ್ರಭುಗಳಿದ್ದಾರೆ, ನನ್ನ ಕ್ಲಾಸ್ಮೇಟ್ ಕೂಡ, ಅವರ ಒಂದು ಮುತುವರ್ಜಿಯಿಂದ ಇದು ಆಗಿದೆ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸೌಹಾರ್ದ ಭಾವದಿಂದ ನಮ್ಮ ಈ ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಆಗಮಿಸಿ ದೀಪಾವಳಿಯ ಶುಭ ನುಡಿಗಳನ್ನು ಆಡಿದಂತ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಕುಮಾರ್ ಪೂಜಾರಿ ಉದ್ಯಮಿಗಳು ಶುಭಾಶಯದ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಡೆಂಚಿತ್ತಿನ ಮಾತ ಗಣ್ಯರಿಗೆ ವಂದಿಸುವಂದು, ಅಂಚನೆ ವೇದಿಕೆ ತಿರ್ತಿಂಚಿದ ಮಾತ ಗಣ್ಯರಿಗೆಲ್ಲ ವಂದಿಸುವಂದು. ಇನಿ ಸಮಾಜ ಮಂದಿರ ಸಭಾಭವನ ಅಂಚನೆ ಯುವವಾಹಿನಿ ಘಟಕ ಮಕ್ಕಳ ಜಂಟಿ ಸಂಯೋಗರು ಗುಡುದೀಪ ಸ್ಪರ್ಧೆ ಅಂಚೆ ರಂಗೋಲಿ ಸ್ಪರ್ಧೆ ಆಚರಣೆ ಮಾಡ್ತೇವೆ. ದಯಪನ್ನಾಗ ದುಮ್ಮದ ದಿನೊಟ್ಟು ಎಂಕ್ಲು ಎಲ್ಲಿಪ್ಪನಾಗ ಗುಡುದೀಪ ಮಲ್ಪೊಂಡು ಏತು ಬಂಗೆತ್ತಿನ ಬಂದಾಗ ಬೆದುರ್ದ ನೀನು ಕಟ್ಟು ಮಾಡ್ತದೆ ಬಲ್ಲು ಕಟ್ಟು ಒಂಜಿಗಲ್ಲು ಕಟ್ಟಿನ ಒಂಜಿಗಲ್ಲು ಬಲ್ಲು ಪೋಂತು. ಆ ಸಂದರ್ಭ ಇನ್ನು ಆ ಗುಡುದೀಪ ಮಲ್ಪೊಂಡ ಏತು ಶ್ರಮ ಪಡ್ತದೆ ಎಂದು ನಿಜವಾದ ತೂನಾಗ ಮಸ್ತ್ ಖುಷಿ ಆಯ್ತನು. ಒಂಜಿ ಅಕ್ಲ ಶ್ರಮಕ್ಕೂ ನಿಜವಾದ ಅಭಿನಂದನೆ ಕೊರೊಂದಿಲ್ಲ. ಯುವವಾಹಿನಿ ಘಟಕ ಏನು ಮಸ್ತ್ ಸಮಯ ತೊಗೊಂದಿಲ್ಲ ಎಂಕ್ಲು ಬಂಡ ಆಯ್ತಾ ಶಿಸ್ತು ನಿಯಮ ಅಕ್ಲು ಮಲ್ಪುನ ಒಂಜಿ ಕಾರ್ಯಕ್ರಮ ಭಾರಿ ಕ್ರಮಬದ್ಧವಾದಪ್ಪು ಅಂಚದಪ್ಪನ ಅಕ್ಲು ಏಪ ಲೆಪ್ಪಿರ ಅಪ್ಪ ಅಕ್ಲು ಒಂಜಿ ಕಾರ್ಯಕ್ರಮ ಪೋಯರೆ ಭಾರಿ ಖುಷಿ ಆಪನು. ಸಮಯ ಒಬ್ಬರು ಭಾರಿ ಕ್ರಮಬದ್ಧವಾದ ಪಾಲನೆ ಮಲ್ಪೇರಿ ನಿಜವಾದ ಮಕ್ಕಳಿಗೆ ವಂದಿಸುವಂದು. ಈ ಕಾರ್ಯಕ್ರಮಗೂ ಹೆಂಗ್ಲೇತದೆ ರೆಡ್ ಪಾತ್ರ ಅವಕಾಶ ಮಾಡ್ತಾ ಕೊಡ್ತಾರೆ ನನಗೆ ಮಾತ್ರ ಇಲ್ಲಿ ವಂದಿಸ್ತದೆ. ನಾನು ಧನ್ಯವಾದ ಕೊಡೋದು. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವು ಶುಭ ಹಾರೈಸಿದಂತ ಕುಮಾರ್ ಪೂಜಾರಿ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಪ್ರಮುಖ ಅಂಗವಾಗಿ ದೀಪಾವಳಿಯ ಸಂದೇಶವನ್ನು ನೀಡಲು ಇವತ್ತು ಆಗಮಿಸಿದರೆ ಶ್ರೀ ಅಜಿತ್ ಕುಮಾರ್ ಪಾಲೇರಿ, ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತಿದ್ದೇನೆ. ಅದರೊಂದಿಗೆ ಇವರ ಪರಿಚಯವನ್ನು ಶಂಕರ್ ಇವರಲ್ಲಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇಂದಿನ ಮುಖ್ಯ ದೀಪಾವಳಿಯ ಸಂದೇಶ ನೀಡಲು ಬಂದಿರುವಂತಹ ಶ್ರೀ ಅಜಿತ್ ಪಾಲೇರಿ ಇವರ ಪರಿಚಯ ನಾನು ಓದಲು ತುಂಬ ಸಂತೋಷ ಪಡುತ್ತೇನೆ. ಕಡಬ ತಾಲೂಕು ಅಲಂತಾಯ ಗ್ರಾಮದ ಪಾಲೇರ್ ನೇಮಣ್ಣ ಪೂಜಾರಿ ಮತ್ತು ಶೋಭಾ ದಂಪತಿಗಳ ಪುತ್ರರಾಗಿರುವ ತಾವು ವಕೀಲ ವೃತ್ತಿಯನ್ನು ನಡೆಸುತ್ತಿದ್ದು ಶ್ರೀ ರಾಮಕುಂಜೇಶ್ವರ ಪದವಿ ಕಾಲೇಜಿನಲ್ಲಿ 5 ವರ್ಷಗಳ ಅವಧಿಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಮೂಡಬಿದ್ರೆಯ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಗತಿಪರ ಕೃಷಿಕರಾಗಿರುವ ಇವರು ಯುವವಾಹಿನಿಯ ಹಲವಾರು ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ನಂಬರ್ 1 ದೇವಾಲಯವಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದು ನಮ್ಮ ಹೆಮ್ಮೆಯ ವಿಷಯ. ಪತ್ನಿ ಪ್ರಜ್ಞಾ ಅಜಿತ್ ಹಾಗೂ ಮಗಳು ಅಹನಾ ಎ ಪಾಲೇರ್ ಇವರೊಂದಿಗೆ ಸುಖಿ ಜೀವನ ನಡೆಸುತ್ತಿರುವ ಇಂದು ನಮ್ಮ ಈ ಕಾರ್ಯಕ್ರಮದ ವೇದಿಕೆಗೆ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದು ಇದೀಗ ತಮ್ಮ ವೇದಿಕೆ ತಮಗಾಗಿ. ಕುಕ್ಕೆ ಸುಬ್ರಹ್ಮಣ್ಯ ದೇವರಿನ ಮನಸಾರ ಪ್ರಾರ್ಥನೆ ಮಲ್ತೊಂದು ವೇದಿಕೆ ಪುಡಿಂಚಿನ ಉದ್ಘಾಟಕರನಿಂಚಿನ ಅಭಯಚಂದ್ರ ಜೈನ್ರೆ, ಸಭಾಧ್ಯಕ್ಷರೇ, ಅಂಚನೆ ವಿವೇಕ್ ಆಳ್ವೆರೆ, ಕೇಂದ್ರ ಸಮಿತಿಯ ಅಧ್ಯಕ್ಷರಾಂಚಿನ ಲೋಕೇಶರೇ, ವೇದಿಕೆ ಪೂರ ಗಣ್ಯರೇ, ವೇದಿಕೆಯ ದುಂಬಿಪುನಂಚಿನ ಮಾತ ಎನ್ನ ಸಹೋದರರೇ, ಸಹೋದರಿಯರೇ, ಸುರುಗಾದ ಪೂರರೆಗಳ ದೀಪಾವಳಿದ ಶುಭ ಹಾರೈಕೆಯನ್ನು ಮಲ್ತೊಂದಲ್ಲೇ ಬಹುಶಃ ಜಗದೀಶ್ ಏನು ಕಾಲ್ ಮಲ್ತು ಪಂಡೇರು ದೀಪಾವಳಿದ ಒಂದು ಕಾರ್ಯಕ್ರಮ ಉಂಡು ಸಮಾಜ ಮಂದಿರ ಬುಕ್ಕ ಯುವ ಜಂಟಿ ಆಷಾಢ ಮಲ್ತೊಂದು ಇರೊಂಜಿ ದೀಪಾವಳಿದ ಬಗ್ಗೆ ಪಾತ್ರೆಗಳು ಪಂಡದು ಆಗೇನು ಪಂಡೆ ಬುಡ್ಚಿ ಜಗದೀಶನ ಪಂಡದು ಏನೇನೇ ಏನು ಒರಿಯೇ ಪಂಡ ತುಂದೊಂಜಿ ಪಾತ್ರೆಗೆ ಅಂದು ಬರ್ಕ ಅಂದು ಅಣ್ಣ ಈ ವೇದಿಕೆ ವಿವೇಕಾಳೂರು ಉಳ್ಳೇರು ಅಭಯಚಂದ್ರ ಜೈನರು ಗೊತ್ತಿಜ್ಜಾಂಡು ನಿಖಲು ಬರಪಾರ್ದು ಗೊತ್ತಿದ್ರು ನನ್ನ ಏನು ಬುಡ್ಚಿ ಪಂಡದು ಇತ್ತದೆ ದಯಮಾಡಿ ನಿಖಲ್ನ ಎದುರು ಅಂಚನೆ ಹಿರಿಯಕಲ್ನ ಎದುರುಗು ದೀಪಾವಳಿ ಸಂದೇಶವನ್ನು ಕೊರ್ಪುನಂಚಿನ ವಾಗ್ಮಿಲ ಏನತ್ತು ಬಹುಶಃ ಇನ್ನಿ ದೀಪಾವಳಿದ ಆಚರಣೆ ಮಲ್ಪೊಡ ಏನಂಚಿನ ಒಂದು ಸಂಸ್ಥೆ ಈ ಸಮಾಜ ಸೇವೆ ಸಂಸ್ಥೆ ಮಾತ್ರ ಅಂತ ತೋಜುಂಡು ದಾಯ ದೀಪಾವಳಿದ ಪರ್ಬು ನಮ್ಮ ಆಚರಣೆ ಮಲ್ಪ ದಾಯ ದೀಪಾವಳಿ ನೀ ಗೂಡು ದೀಪನೆ ದಾಯ ಪುತ್ತ ಬಾ ಪನ್ಪು ನಾವು ಈ ಸಮಾಜ ಮಂದಿರ
ಸಭಾ ರಿಜಿಸ್ಟರ್ ಮೂಡುಬಿದ್ರೆ ಕೇವಲ ಸಮಾಜ ಮಂದಿರ ಅಂದ್ ಮಾತ್ರ ಕೊಡು ಹೂ ಸಮಾಜ ಅಂದ್ ಇಜ್ಜಿ ಒಂಜಿ ರೂಮುಗಳೆತ್ತಂದು ಪೋನಾಗ ಅಲ್ಪ ಮಾತಾ ಸಮಾಜದ ಗಾಡ್ರೇಜ್ ಉಂಡು ಅಲ್ಪ ಬಹುಶಃ ಹೂವ ದೇಶದಲ್ಲಿ ಪರ ಸಾಧ್ಯ ಇಜ್ಜಿ ಆ ಮೂಲ ಉಂಡು ನಿಪ್ಪುಂಡ ಬಹುಶಃ ಹಿರಿಯರಂಜರ ಅಭಯಚಂದ್ರ ಜೈನ್ ಅಧ್ಯಕ್ಷರಾಗಿ ಹೇಳಿದವರ ಇಲ್ಲಿ ಮಾತ ಸಮಾಜದ ಒಂಜಿ ಗಾಡ್ರೇಜ್ ನಮ್ಮ ಈ ಒಂದು ಸಮಾಜ ಮಂದಿರಡು ಉಂಡು ದಾಯಿ ದೀಪಾವಳಿ ಇಂಚಿನ ಸಂಸ್ಥೆ ಇಂಚಿನ ಹಿರಿಯ ಕೈಪುರ ಸಂಸ್ಥೆ ನಮ್ಮ ಆಚರಣೆ ಮಲ್ಪುರ ಬನ್ಪುರ ದಾಯಿ ಆ ಉದ್ದೇಶಕ್ಕೋಸ್ಕರ ನಮ್ಮ ದೀಪವನ್ನು ಪೊತ್ತವುಡು ಬನ್ಪುರ ದೀಪಾವಳಿ ಕೆಲವು ಕಡೆ 5 ದಿನ ಆಚರಣೆ ಮಲ್ಪುವ ಕೆಲವು ಕಡೆ 3 ದಿನ ನಮ್ಮ ಆಚರಣೆ ಮಲ್ಪುವ ದಯಗೋಸ್ಕರ ನಮ್ಮ ದೀಪಾವಳಿ ದೀಪವನ್ನು ಪೊತ್ತವುಡು ಬನ್ಪುರ ಬೇತೆ ಬೇತೆ ಕಾರಣ ಉಂಡು ಬೇತೆ ಬೇತೆ ವಾಗ್ಮಿನಗ್ಲು ಅಥವಾ ಪಂಡಿತರನಗ್ಲು ಬೇತೆ ಬೇತೆ ರೀತಿಯ ವ್ಯಾಖ್ಯಾನ ಕೊರ್ಪೇರು ನಮ್ಮ ದೀಪಾವಳಿ ನರಕ ಚತುರ್ಥಿ ಬಲಿಪಾಡ್ಯ ಪನ್ಪನ ಮೂಜಿ ಬೇತೆ ಬೇತೆ ದಿನ ನಮ್ಮ ಆಚರಣೆ ಮಲ್ಪುಬ ಬಹುಶಃ ಮೂಜಿದ ಉದ್ದೇಶ ಮೂಜಿ ದಿನದ ಉದ್ದೇಶಲ ಒಂಜೆ ಎಡ್ಡೆ ಜನಕ್ಲೆ ನಮ್ಮ ಕೈತಾಲ ಮಲ್ಪಡು ಸಮಾಜಗೆ ಸುಖತಿ ಕೊಡು ನಮ್ಮ ಸಂತುಷ್ಟರಾವಡು ದೀಪನ ಪೊತ್ತದು ನಮ್ಮ ಸಂತೋಷ ಪಡೋಡು ಪನ್ಪನ ಉದ್ದೇಶಕ್ಕೋಸ್ಕರ ಆರಂಭ ಆಯ್ನಂಚಿನ ಈ ದೀಪಾವಳಿ ಬಹುಶಃ ನಮಗೆ ಗೊತ್ತಿಪ್ಪು ರಾಕ್ಷಸೆ ನಮ್ಮ ಭೂದೇವಿನ ಭೂತಾಯಿನ ಅಪಹರಣ ಮಲ್ತದು ಸಮುದ್ರದ ಒಳಗಡೆ ದೀಪನಂಚಿನ ಸಂದರ್ಭ ಆ ಸಂದರ್ಭದ ಭೂತಾಯಿ ಪ್ರಾರ್ಥನೆ ಮಲ್ಪರಿಗೆ ವಿಷ್ಣುದೇವ ಪ್ರಾರ್ಥನೆ ಮಲ್ಪವರಿಗೆ ಏನನ್ನು ರಕ್ಷಣೆ ಮಲ್ಪಲೇ ಬಂಡದು ವಿಷ್ಣುದೇವರು ಬರ್ಪೇರು ವಿಷ್ಣುದೇವರು ವರಹ ಪಂಜಿದ ರೂಪುಡು ಬತ್ತದು ಭೂದೇವಿನ ರಕ್ಷಣೆ ಮಲ್ಪುವರು ಆ ವಿಷ್ಣುದೇವರಿಗಳ ಭೂತಾಯಿಗಳ ಪುಟ್ಟುನಂಚಿನ ಬಾಲೆ ನರಕಾಸುರೆ ರಾಕ್ಷಸ ಪ್ರವೃತ್ತಿ ಆಯ ಪಡೆಪೆ ಎಂಚ ರಾಕ್ಷಸ ಪ್ರವೃತ್ತಿ ಪಡೆಪೆ ಪಂಡ ಬಾನಾಸುರೆ ಪನ್ಪುನಜಿ ರಾಕ್ಷಸನ ಸಹವಾಸ ದೋಷಡ್ ಆಯ ಒಂಜಿ ರಾಕ್ಷಸ ಪ್ರವೃತ್ತಿನಿ ಮಲ್ಪುವೆ ಆಯನ್ ಸಂಹಾರ ಮಲ್ತನಂಚಿನ ಆ ದಿನನ ಆ ಊರುದಕ್ಲಿ ಆ ಲೋಕದಕ್ಲಿ ದೀಪ ಪೊತ್ತದ ಆಚರಣೆ ಮಲ್ತೇರು ನಮ್ಮ ದೀಪನ ಪೊತ್ತನ ಸಂತೋಷಗ ದುಷ್ಟರೇನು ದೂರ ಮಲ್ಪನಂಚಿನ ಆ ಒಂಜಿ ವಿಚಾರಡು ಎರಡನೇ ವಿಚಾರ ನಮಕ್ ಮಾತ್ರ ಗೊತ್ತಿಪ್ಪು ಬಲಿಪಾಡ್ಯ ನಮ್ಮ ಒಂಜಿ ದಿನ ಆಚರಣೆ ಮಲ್ಪುಬ ಬಲಿ ರಾಜೆ ಬಲಿ ಅರಸೆ ಪನ್ಪ ಬಲಿ ಅರಸೆ ಧರ್ಮಿಷ್ಠೆ ಆದಿಪ್ಪೆ ಪ್ರಾಮಾಣಿಕೆ ಆದಿಪ್ಪೆ ನೀತಿ ಧರ್ಮೋಡು ನಡತೊಂದಿಪ್ಪುಬೆ ಆಂಡ ರಾಜಗ್ ಇಂದ್ರನ ಲೋಕಗುಲ ಪೋಡುನ್ ತೋಜುಂಡು ಇಂದ್ರನ ಆಸ್ಥಾನಲ್ಲ ಸ್ವಾಧೀನ ಮಲ್ಪೋಡುನ್ ತೋಜುಂಡು ಆ ನಿಟ್ಟಡು ಇಂದ್ರ ಗೊತ್ತಾಪುಂಡು ಇನಿ ಈ ಪುರ್ತೋಡು ಬಲಿ ಪನ್ಪನಾಯಿ ಬರ್ಪೆ ಬಂಡದು ಅದಕ್ಕೋಸ್ಕರ ಇಂದ್ರೆ ವಿಷ್ಣು ದೇವರನ್ನು ಪ್ರಾರ್ಥನೆ ಮಲ್ಪೆಗೆ ಪ್ರಾರ್ಥನೆ ಮಲ್ಪ ಸಂದರ್ಭ ವಿಷ್ಣು ದೇವರು ಆಯನಡೆ ಬತ್ತದು ಅಯ್ನ ಪರಿಹಾರ ಮಲ್ಪುವರು ಎಂಚ ಪಂಡ ನಮಕ್ ಮಾತಲು ಗೊತ್ತಿ ವಾಮನ ರೂಪ ಬಾಲಕನ ರೂಪ ಎಲ್ಲಿಯ ರೂಪಡು ಬತ್ತದು ಬಲಿ ನಾ ಎದುರು ಉಂಟು ಬೇರು ಬಲಿಗೆ ಏನ್ ಬೇಕು ಎಂಚಿನ ಬೋರ್ಡು ನಿಕ್ಕೆ ಬಂಡದು ಬಂಗಾರ ಬೋಡ ವೈಢೂರ ಬೋಡ ಎಂಚಿನ ಬೋರ್ಡು ಬಂಡದು ನಮಕ್ ಮಾತೆಲ್ಲ ಗೊತ್ತಿಪ್ಪನಂಚಿನ ವಿಚಾರ ಆ ಒಂಜಿ ಬಾಲಕೆ ಪನ್ಪೆ ಎಂಕ್ ದಾಲ ಬೊಡ್ಚಿ ಎನ್ನ ಪಾದ ದೀಪನಂಚಿನ ಮೂಜಿ ಜಾಗ ಎಂಕ ಕುರ್ನ ಯಾವ ಬೆತ್ತ ದಾಲ ಬೊಡ್ಚಿ ಪನ್ಪು ನಾವು ಆ ಮೂಜಿ ಜಾಗಕ್ಕೆ ಎನ್ನಗ ಒಂಜಿ ಆಯನ ಇಡೀ ಸಾಮ್ರಾಜ್ಯಗ್ ಬರ್ಪುಂಡು ರಡ್ನೆ ಪಾದ ಆಕಾಶಗ ದೀಪೆ ಆಕಾಶದ ದಿನಗ ಆ ಒಂಜಿ ಬಲಿಗೆ ಗೊತ್ತಾಪುಂಡು ಒಂದು ವಿಷ್ಣುದೇವರು ಪಂಡದು ಆ ವಿಷ್ಣುದೇವರು ಬನ್ನಗ ನನ್ನ ಒಂಜಿ ಪಾದನ ಎನ್ನ ತರಗತಿ ನಾಡ ಬಹುಶಃ ಎಂಕ್ ಸ್ವರ್ಗ ತಿಕ್ಕೊಂಡು ಮೋಕ್ಷ ತಿಕ್ಕೊಂಡು ಪನ್ಪುನ ಉದ್ದೇಶಡು ಎನ್ನ ತರಗತಿಲೆ ಪನ್ಪೇರು ಆ ವಿಷ್ಣುದೇವರು ಕಾರನು ಆ ಬಾಲದ ತರಗತಿನಾಗ ಬಾಲೆ ಆ ನರಕಾಸುರೆ ಬಲಿ ಪಾತಾಳಗ ಪೋಪೆ ಆ ಪಾತಾಳ ಪೋನಾಗ ವಿಷ್ಣುದೇವರು ಪನ್ಪೇರು ಏನ ಭಕ್ತಿ ಆಯನ ಹಿಡ್ದವನಿಗೆ ಮೋಕ್ಷ ಕೊರ್ಪೆ ಆ ದಿನತ್ತಾನೆ ನಿನ್ನ ಮಾತಿರ್ಲ ಊರುಗಳೆತ್ತದು ಆ ದೀಪವನ್ನು ಪೊತ್ತದು ಸಂಭ್ರಮಣ ಆಚರಣೆ ಮಲ್ಪನ ದಿನ ಆವಡು ಪಂಡದು ಬುಗ್ಗುಂಜಿ ದೀಪಾವಳಿ ಪನ್ಪುನೇನು ನಮ್ಮ ಆಚರಣೆ ಮಲ್ಪುವ ನಮ್ಮ ಮಾತು ಗೊತ್ತಿಪ್ಪು ವಿಷ್ಣುನ 7ನೇ ಅವತಾರ ಶ್ರೀರಾಮಚಂದ್ರೇ ವನವಾಸನ ಮುಗಿತದು
ಅಯೋಧ್ಯೆ ನಗರಿಗೆ ಬಂದಾಗ ಅಮಾವಾಸ್ಯೆ ಕತ್ತಲೆ ಆವರಿಸದಿಪ್ಪುಂಡು ಜನಕ್ಕೆ ಮಾತಿರಲ್ಲ ಆ ದೀಪನ ಪೊತ್ತದು ದೀಪಾವಳಿ ಹಬ್ಬನ ಆಚರಿಸಬೇರು ಅದಕ್ಕೋಸ್ಕರ ಈ ಒಂದು ದೀಪಾವಳಿ ಪನ್ಪು ದೀಪದ ಪರ್ಬ ಪನ್ಪುನೇನು ನಮ್ಮ ಆಚರಣೆ ಮಲ್ತುಂದಿಲ್ಲ ಬಹುಶಃ ಈ ದೀಪದ ಪರ್ಬ ನಮಗೆ ಈ ಒಂಜಿ ಸಮಾಜ ಸೇವಾ ಮಂದಿರಗೆ ಖಂಡಿತವಾದ ಒಂಜಿ ಅರ್ಥ ಕೊರ್ಪುನಂಚಿನ ಕಾರ್ಯಕ್ರಮ ದಾಯ ಸಮಾಜ ಏನು ಪಂಡ್ಲಿಕ್ಕರೆ ದಾಯ ಸಮಾಜ ಸೇವೆ ಸಮಾಜ ಮಂದಿರ ಅರ್ಥ ಕೊರ್ಪುನ ಪನ್ಪು ನಾವು ಬಹುಶಃ ಈ ಒಂಜಿ ಸಮಾಜ ಮಂದಿರದ ಮೂಲಕ ಇಡೀ ಸಮಾಜಗೆ ಒಂಜಿ ಬುಲ್ಪು ಕೊರೊಂದುಂಡು ಬಹುಶಃ ಇನ್ನಿತ ಕಾರ್ಯಕ್ರಮನು ಸಮಾಜ ಮಂದಿರ ಯುವವಾಹಿನಿ ಜಂಟಿ ಆಶಯ ಮಲ್ತುಂಡು ಏನು ಯುವವಾಹಿನಿದ ಒಂಜಿ ಸದಸ್ಯೆ ಎಂಗ್ಲ ಕೇಂದ್ರ ಸಮಿತಿ ಹಿಡಿದು ಓವೇ ಒಂಜಿ ಮೂಡುಬಿದ್ರೆ ಘಟಕ ಒಂಜಿ ಕಾರ್ಯಕ್ರಮ ಕೊರ್ನಾಗ ಏನು ಒತ್ತೊಂದಾಗನೆ 0.5% ಅವು ಸಕ್ಸಸ್ ಏನಿದೀಪುವ ದಾಯಂದು ಪಂಡ ಇಡೀ ಘಟಕಗಳೇ ಗೊತ್ತುಂಡು ಮೂಡುಬಿದ್ರೆ ಒಂಜಿ ಡಾಕ್ಟರ್ ಮೋಹನ್ ಹಾಳ್ವೇರು ಬೊಕೊಂಜಿ ಅಭಯ ಚಂದ್ರ ಜೈನ್ 2 ಜನ ಅಥವಾ ವಿಶ್ವಾಸ ಮಿತ್ತು ಧೈರ್ಯ ಮಿತ್ತು ನಮ್ಮ ಯುವವಾಹಿನಿ ಘಟಕ ಮೂಡುಬಿದ್ರೆ ಕೆಲಸ ಮಲ್ತೊಂದುಂಡು ಪಂಪು ನಾವು ಬಹುಶಃ ಇಂಚಿನ ಒಂಜಿ ಸಂದರ್ಭಡು ಈ ಒಂದು ಅವಕಾಶ ತೆಗೆದು ಅಂಚನೆ ಕಾರ್ಯಕ್ರಮ ಆರಂಭ ಮಲ್ಪನೆ ಪಂತೇರು 8ವರೆಗೆ ಮುಗಿಪುಣ ಪಂಡದು ಮಾತಾಡಲು ಅವಕಾಶ ಕೊಡಿಯರು ಅಪ್ಪ ಏನು 8ವರೆಗೆ ದುಂಬೆ ಮುಗಿಪಡಾಪುಂಡು ಎಲ್ಲ ನೀನು ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರದ ಒಂಜಿ ವ್ಯವಸ್ಥಾಪನಾ ಸದಸ್ಯೆ ಆದ ಇಪ್ಪನ ಇದ್ದವರ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಲ್ತಿದ್ದೇರು ಬಹುಶಃ ಎಂಗೆ ಈ ಊರು ಹೊಸತತ್ತು ಏನು ಎಂಕ್ಲ ಸಂಸ್ಥೆ ಆಳ್ವಾಸ್ ಸಂಸ್ಥೆ 10 ವರ್ಷದ ಬುಕ್ಕ ಈ ರೂಟ್ ಬರೋದಿಲ್ಲ 10 ವರ್ಷದ ಇಂಚಿ ಕೆಲಸ ಮಾಡ್ತದಿಲ್ಲ ಈ ಒಂದು ಅವಕಾಶ ಅಲ್ಲ ಎಂಕ್ಲು ವೇಕಾಳ್ವೇರು ಮಲ್ತು ಕೊಡ್ತೇರು ಎಂಕೊಂದು ಧನ್ಯವಾದ ಪನ್ಪೋಜಿ ಅವಕಾಶ ಅಲ್ಲ ಸರ್ ಈಗ ಧನ್ಯವಾದ ಕೊರೋದಿಲ್ಲ ಕ್ಷೇತ್ರದ ಬಹುಶಃ ಏನರ್ದು ಎಂಚಿನ ಆವಡು ಪನ್ಪು ನಾವು ಏನರ್ದು ದಾಯ್ತಾ ಒಂದು ಪಂಡ ವಿಶೇಷವಾದ ಪೂಜೆ ಇತ್ತು ಖಂಡಿತವಾಗಲ ಏನು ಒಂದು ಸಮಾಜ ಮಂದಿರದ ಸದಸ್ಯೆ ಅತಂಡ ಯುವವಾಹಿನಿದ ಸದಸ್ಯೆ ಅತಂಡ ಜಗದೀಶರ ಪಂಡದ ಒಂದು ಫೋನ್ ಮಲ್ಪಲ್ಲಿ ಏನು ಖಂಡಿತವಾದ ಒಂದು ವ್ಯವಸ್ಥೆ ಮಲ್ಪುವೆ ಅತಂಡ ಒಂದು ಪೂಜೆ ಇತ್ತು ಒಂದು ಸರ್ಪ ಸಂಸ್ಕಾರ ಅವಡ ತನ್ನ ಒಂಜಿ ಪೂಜೆ ಇತ್ತು ನಾಡ 2 ತಿಂಗಳು ತುಂಬ ನಮ್ಮ ಆನ್ಲೈನ್ ಬುಕ್ ಮಲ್ಪಡಾಪುಂಡು ನಿಕ್ಲ ಆತ್ಮೀಯರ ಅತಂಡ ಏನಾಡಲ್ಲ ಫಾರಿನ್ ದಕ್ಲಿ ಬರ್ತದೆ ಇನ್ನಿಡ್ದು ಎಲ್ಲೆಗೆ ಆವಡ್ದಿತ್ತಂದ ಖಂಡಿತವಾದ ಪನ್ಲಿ ಆ ಅವಕಾಶನ ಖಂಡಿತವಾದ ಏನು ಉಪಯೋಗ ಮಲ್ತೊಂಡ ಪಂಡದು ನಿಕ್ಲೆಗೆ ನನವರ ಈ ಒಂಜಿ ದೀಪಾವಳಿದ ಶುಭ ಹಾರೈಕೆಯನ್ನು ಪಂಡದು ಏನ ಪಾತ್ರ ಅಂತ ಒಂದಿಲ್ಲ ನಮಸ್ತೆ ಪೌರಾಣಿಕ ಕಥೆಯೊಂದಿಗೆ ದೀಪಾವಳಿಯ ಸಂದೇಶವನ್ನು ನೀಡಿದಂತ ಅಜಿತ್ ಕುಮಾರ್ ಪಾಲೇರಿ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮುರಳೀಧರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುದೇವ ನಮಃ. ವೇದಿಕೆಡಿಟ್ನ ಸಮಾಜ ಮಂದಿರದ ಅಧ್ಯಕ್ಷರೇ, ಹಂಚನೆ ವೇದಿಕೆಡಿಟ್ನ ಮಾತಗಣ್ಯರೇ, ಏನು ಸಮಾಜ ಮಂದಿರ ಸಭಾಗು ತೆರಭಾಗವೇ ದೇವಿ ಪಂಡ ಸಾಧಾರಣ ಇದು ಪಾಲೇರಿ ಪನ್ಲೆಕ್ಕನೆ ಸಾಧಾರಣ ಮೂಲೊಂಜಿ 5 ಅಜಿಪ್ಪ ಒಂದುಂಡು ಗೋಡ್ರೇಜ್ ಇವ ಗೋಡ್ರೇಜ್ ಎಂಕಲ್ನ ಮೂಲಿಜ್ಜಿ ಆಂಡಲ ಎಂಕಲಿನ ಜವಾಬ್ದಾರಿಯುತವಾದ ಸುರೇಶ್ ಅಣ್ಣನ ಮುಖಾಂತರ ಸುರೇಶ್ ಪ್ರಭುಕುಲ್ನ ಮುಖಾಂತರ ದೇವಪಣ್ಣಂಡ ಎಂಕಲಿಗೆ ಒಂಜಿ ಜವಾಬ್ದಾರಿ ನಮ್ಮ ಸರ್ ಅಭಯಚಂದ್ರ ಸರ್ ಕೊಡ್ತೇವೆ. ದೇವಪಂಡ ಒಂದೇನು ಯಶಸ್ವಿಯಾದ ಮಲ್ಪುವ ಪನ್ಪುಣ ಇವಾಗ ಒಂಜಿ ಶಿಸ್ತುಬದ್ಧವಾದ ಕಾರ್ಯಕ್ರಮ ಮಲ್ಪೋಡು ಬಂದಾಂಡ ಐಕ್ ರೈಟ್ ಬಂದು ಎಂಕಲಿಗೆ ಮಾತ್ರನ ಸಂಘಟನೆ ಒಟ್ಟುಗೂಡಾದ ಎಂಕಲಿಗೆ ಕೊಡ್ತೇವೆ. ಎಂಕಲು ಸಮಾಜ ಮಂದಿರಗೂ ತರಬಗ್ಗಾವ ಸರ್ ಇನ್ನಿತ ಕಾರ್ಯಕ್ರಮಗೂ ಮಾತುಗಳು ಬೈದರು, ಮಾತಾ ಸಂಘ ಸಂಸ್ಥೆಗಳು ಬೈದರು, ರೋಟರಿ ಕ್ಲಬ್ ಮಿಟ್ಟವನ್ ಆಡು, ಲಯನ್ಸ್ ಕ್ಲಬ್ ಆಡು ಮಾತೆಲ್ಲ ಬೈದರು, ಮಾತೆಲ್ಲ ಖುಷಿ ಒಂದುಂಡು ಮಾತೆಲ್ಲ ಐದು ಜಾಸ್ತಿ ಅದು ಇನಿ ನಮಕ್ ಪುರ್ಲುದ ಗೂಡು ದೀಪ ಎಂಗುಲು ಶಾಲೆ ಪೋಪುನ ಟೈಮಡು ಬಣ್ಣ ಕಾಕಜಿ ಸೀಮೆ ಕೋಲು ಒಟ್ಟು ಮಲ್ತದ್ದು ಶಾಲೆದ ಮಧ್ಯಾವಧಿ ರಜೆಟ್ಟು ಎಂಗುಲು ರೆಡಿ ಮಲ್ತೊಂದಿತ್ತ ಓ ಗೂಡು ದೀಪನು ಇನಿ ಅಂಚಿನ ಗೂಡು ದೀಪ ಮರೆಯ ಒಂದುಂಡು ದೇವಬಂಡ ನಮಕ್ ರೆಡಿಮೇಡ್ ಯುಗ ಆತಂಡು ರೆಡಿಮೇಡ್ ಯುಗ ಅಂಚಾದಪ್ಪನಾಗ ನಮ್ಮ ಪೋಪ ಕಾಸು ಕೊರ್ಪ ಕಣಪ ಅವು ತರೆ ಮಾಜರೆ ಬಲ್ಲಿ ಬಂದ್ಬಿನ ಉದ್ದೇಶೋಡು
ಸಮಾಜ ಮಂದಿರಾದ ಸುರೇಶ್ ಪ್ರಭುಕುಲು ದೇವಪಂಡ ಅರ್ನೊಂಜಿ ಚಿಂತನೆ ಎತ್ತಂಡು ದೇವಪಂಡ ಕುದ್ರೋಳಿಡ್ ಮಾತ್ರ ಆಪನತ್ ನಮ್ಮ ಬೆದ್ರಾಡ್ಲ ಒಂಜಿ ಗೂಡುದೀಪ ಸ್ಪರ್ಧೆ ಆವೋಡು ಅಂಚಾದ ಪುನಕ ಐಕ್ ರೈಟ್ ಪರ್ಸನ್ನೇ ಎಂಕುಲು ಬಂದು ಎಂಗ್ಲೇನು ಒಂಜಿ ಎಂಗ್ಲೆಗೆ ಕೈಕು ಕೊಡ್ತೇರು ಅವನು ಜವಾಬ್ದಾರಿಯುತಾದ ಮಲ್ಲ ನನ್ನಲ್ಲ ಸರ್ ಎಂಗುಲು ಈ ಗೂಡುದೀಪ ಸ್ಪರ್ಧೆಯನ್ನು ಅಚ್ಚುಕಟ್ಟಾದ ಮಲ್ಪುವ ಪನ್ಪುನ ಪಾತ್ರನ ಪನ್ನೊಂದು ಎನ್ನ ರೆಡ್ಡು ಪಾತ್ರ ಮುಗಿತೊಂದು ಜೈ ಕರ್ನಾಟಕ. ಅಧ್ಯಕ್ಷರ ನೆಲೆಯಲ್ಲಿ ಮಾತನಾಡಿದಂತಹ ಮುರಳೀಧರ್ ಕೋಟ್ಯಾನ್ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ದೇವೆ. ಬಹುಮಾನ ಯಾವಾಗ ನೀಡ್ತಾರೆ ಅನ್ನುವ ಮಾತು ಬರ್ತದೆ ಅನ್ನುವಂಥದ್ದು. ಇಷ್ಟು ಜನ ಎಲ್ಲರೂ ಆತುರದಿಂದ ಕಾಯ್ತಾ ಇರುವಂಥದ್ದು ಬಹುಮಾನದ ನಿರೀಕ್ಷೆಗಾಗಿ. ಇದೀಗ 3 ವಿಭಾಗದಲ್ಲಿ ಸ್ಪರ್ಧೆಗಳು ನಡೆದಿದೆ. ಗೂಡುದೀಪದಲ್ಲಿ ಆಧುನಿಕ ಗೂಡುದೀಪ, ಮಾದರಿ ಗೂಡುದೀಪ ಹಾಗೂ ಸಾಂಪ್ರದಾಯಿಕವಾದ ಗೂಡುದೀಪ ಅಂತ, ಅದರೊಂದಿಗೆ ರಂಗೋಲಿ ಸ್ಪರ್ಧೆಯು ಕೂಡ ನಡೆದು ಬಂದಿದೆ. ಈ ಎಲ್ಲ ಸ್ಪರ್ಧೆಗಳ ಬಹುಮಾನಕ್ಕಾಗಿ ಈಗಾಗಲೇ ತೀರ್ಪನ್ನು ನೀಡಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನದ ಓಲೆಯನ್ನು ಈಗ ನಮ್ಮ ಮುಂದೆಗೆ ತರ್ತಾ ಇದ್ದಾರೆ. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ನವನಂದ ಮಾಜಿ ಅಧ್ಯಕ್ಷರು ಯುವವಾಹಿನಿ ಇವರಿಗೆ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈಗಾಗಲೇ ಎಲ್ಲರೂ ಬಹಳ ನಿರೀಕ್ಷೆಯಲ್ಲಿರುವ ನಿಮ್ಮ ಉತ್ಸಾಹವನ್ನು ಕುಗ್ಗಿಸದೆ ಈಗಾಗಲೇ ಪ್ರಸ್ತಾವನೆಯಲ್ಲಿ ಜಗದೀಶಚಂದ್ರ ಡಿ ಕೆ ಅವರು ಹೇಳಿದರು, 2022ರಲ್ಲಿ ನಾನು ಯುವವಾಹಿನಿಯ ಅಧ್ಯಕ್ಷ ಆಗಿದ್ದಾಗ ಈ ಗೂಡುದೀಪ ಸ್ಪರ್ಧೆ ಆಗಿದೆ. ಕಳೆದ 4 ವರ್ಷದಿಂದ ಕಂಟಿನ್ಯೂಸ್ ನನಗೆ ಈ ಬಹುಮಾನ ವಿತರಣೆ ಇದರ ಜವಾಬ್ದಾರಿಯನ್ನು ಯಾರೇ ಅಧ್ಯಕ್ಷರು ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನನ್ನ ಮಟ್ಟಿಗೆ ನಾನು ಸರಿಯಾಗಿ ನಿಭಾಯಿಸ್ತಾ ಇದ್ದೇನೆ. ಇದಕ್ಕೆ ನಾನು ಇನ್ನೊಮ್ಮೆ ಈ ದೀಪಾವಳಿ ಸಮಯದಲ್ಲಿ ನಮ್ಮ ಮೂಡುಬಿದ್ರೆಯಲ್ಲಿ ಈ ಕೇಂದ್ರ ಸ್ಥಾನದ ಸಮಾಜ ಮಂದಿರದಲ್ಲಿ ಈ ರೀತಿಯ ಬೆಳಕಿನಿಂದ ಕಂಗೊಳಿಸಬೇಕಾದ ಅದಕ್ಕೆ ಮುಖ್ಯ ಕಾರಣ ಸಮಾಜ ಮಂದಿರ ಅಧ್ಯಕ್ಷರಾದ ಶ್ರೀಯುತ ಅಭಯಚಂದ್ರ ಅವರು ಹಾಗೂ ಕಾರ್ಯದರ್ಶಿ ನನ್ನ ಆತ್ಮೀಯ ಗೆಳೆಯರಾದ ಸುರೇಶ್ ಬಾಬು ಮತ್ತೆ ಅವರ ಎಲ್ಲ ತಂಡ. ಅದಕ್ಕಾಗಿ ಇನ್ನೊಮ್ಮೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಬಂದಿರುವ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ವಿನಂತಿ, ಎಲ್ಲರೂ ಇದನ್ನು ನೀವು ಸ್ಪರ್ಧೆಯನ್ನು ಭಾವಿಸದೆ ಮೂಡುಬಿದ್ರೆಯನ್ನು ಕಂಗೊಳಿಸಲು ನಿಮ್ಮೆಲ್ಲರ ಸಹಕಾರ ನೀಡಿದ್ದೀರಿ ಎನ್ನುವ ಭಾವನೆಯನ್ನು ನಿಮ್ಮೆಲ್ಲರಲ್ಲಿ ನಾನು ನಿರೀಕ್ಷಿಸುತ್ತಾ, ನಿಮಗೆ ಇದೊಂದು ಇಲ್ಲಿ ಯುವವಾಹಿನಿ ಹಾಗೂ ಸಮಾಜದ ಮುಖಾಂತರ ನಿಮಗೆ ಅವಕಾಶ ಸಿಕ್ಕಿದೆ, ಅದನ್ನೆಲ್ಲರೂ ತಾವೆಲ್ಲರೂ ಸರಿಯಾಗಿ ನಿಭಾಯಿಸಿರಿ ಎನ್ನೊಂದು ಮತ್ತೊಮ್ಮೆ ನಾನು ಹೇಳಿಕೊಳ್ತಿದ್ದೇನೆ. ಇವತ್ತಿನ ನಮಗೆ ಜಡ್ಜ್ಮೆಂಟ್ಗೆ 3 ಪರಿಣತ ಜಡ್ಜಸ್ಗಳು ಬಂದಿದ್ದರು. 2 ಕಾರಣಾಂತರದಿಂದ ನನಗೆ ಜಡ್ಜ್ಮೆಂಟ್ ರಿಸಲ್ಟ್ ಕೊಟ್ಟು ಅವರು ಅನಿವಾರ್ಯವಾಗಿ ಈಗ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಈಗ ಒಬ್ಬರು ಇಲ್ಲಿ ನಮ್ಮ ಗುರುಗಳು ಮಹೇಶ್ ಉಳಿಕಾಲ್ ಇದ್ದಾರೆ. ಸರ್, ತಾವು ದಯಮಾಡಿ ವೇದಿಕೆ ಬರಬೇಕೆಂದು ವಿನಂತಿ. ಇಂದಿನ ಎಲ್ಲ 3 ವಿಭಾಗದ ಸ್ಪರ್ಧೆಯ ಪ್ರಾಯೋಜಕರು ಸಂತೋಷ್ ಕೋಟ್ಯಾನ್ ಎಕ್ಸ್ ಮಿಲಿಟರಿ ಮೂಡುಬಿದ್ರಿ, ಸುಶಾಂತ್ ಕರ್ಕೇರ ಸುಹಾನ್ ಫ್ಲೋರಿಂಗ್ಸ್, ವಿದೇಶಿಯಂ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ಆಫ್ ಮೂಡುಬಿದ್ರಿ ಮಿಡ್ ಟೌನ್, ಭದ್ರ ಕೆಫೆ ಮೂಡುಬಿದ್ರಿ, ಭೂಮಿ ಡೆವಲಪರ್ಸ್, ರೋಟರಿ ಕ್ಲಬ್ ಮಿಡ್ ಟೌನ್ ಪದಾಧಿಕಾರಿಗಳು ಸರ್ವ ಸದಸ್ಯರು, ಸುರೇಶ್ ಕೋಟ್ಯಾನ್ ಪುರಸಭಾ ಸದಸ್ಯರು ಮೂಡುಬಿದ್ರಿ, ಪುರಂದರ ದೇವಾಡ್ಗ ಪುರಸಭಾ ಸದಸ್ಯರು ಮೂಡುಬಿದ್ರಿ ಹಾಗೂ ಬಹಳ ದೊಡ್ಡ ರೀತಿಯಲ್ಲಿ ಪ್ರತಿ ವರ್ಷವೂ ಸಹಕರಿಸುತ್ತಿರುವ ರಾಜೇಂದ್ರ ಕುಮಾರ್ ಜೈನ್ ಮಯೂರಿ ಟೆಕ್ಸ್ಟೈಲ್ಸ್ ಮೂಡುಬಿದ್ರಿ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೆ. ಈಗಾಗಲೇ ಮಯೂರಿ ಟೆಕ್ಸ್ಟೈಲ್ಸ್ ನನಗೆ ಆರಂಭದಲ್ಲಿ ನಮಗೆ ಬೆನ್ನು ತಟ್ಟಿದವರು ಕೂಡ ಅವರೇ. ಮಯೂರಿ ಟೆಕ್ಸ್ಟೈಲ್ಸ್ ಪ್ರತಿ ವರ್ಷ ಇಷ್ಟೆಲ್ಲ ಈ ಸ್ಪಾನ್ಸರ್ ನಮಗೆ ಮೊಮೆಂಟೋ ಇದೆ. ನಮ್ಗೆಲ್ರಿಗೂ ಹೋದಾಗ ನಗುಮುಖದಿಂದ ನೀವು ಮಾಡಿ ನಾನಿದ್ದೇನೆ, ಪ್ರತಿ ವರ್ಷ ಕೂಡ ಅವರನ್ನು ಬರ್ಲಿಕ್ಕೆ ಹೇಳ್ತಾ ಇದ್ದೇನೆ. ಅವರು ಬರುವುದು ಬಾರಿ ಅಪರೂಪ. ಈಗ ಇವತ್ತು ಮತ್ತೆ 8 ಗಂಟೆಗೆ ನಾನು ಕಾಲ್ ಮಾಡಿದಾಗ ಬರಲೇಬೇಕಂತ ಕೇಳಿದ್ರು. ಸರ್, ನೀವು ಬಂದರೆ ನಮ್ಮದು ಪುಣ್ಯ ಅಂತ ಹೇಳಿದ್ದೇನೆ. ಬಂದಿದ್ದಾರೆ ಸರ್, ಮತ್ತೊಮ್ಮೆ ನಿಮ್ಮ ಸಹಕಾರವನ್ನು ನಾವು ನಡೆಸ್ಕೊಳ್ತಿದ್ದೆ. ಈಗ ನೀವೆಲ್ಲರೂ ನಿರೀಕ್ಷಿಸಿದಂತೆ
ಎಲ್ಲರೂ ನೋಡಿದ್ದೀರಿ, ನೀವೇ ಜಡ್ಮೆಂಟ್ ಕೊಟ್ಟಿದ್ದೀರಿ. ಆದರೂ ಒಂದು ಫಾರ್ಮಾಲಿಟಿಗಾಗಿ ನಾವು ಜಡ್ಜಸ್ಸನ್ನು ಇಟ್ಟು ನಮಗೆ ಸ್ಯಾಟಿಸ್ಫೈ ಆಗಬೇಕು, ಅದಕ್ಕಾಗಿ ನಾವು ಜಡ್ಜ್ಮೆಂಟ್ ಮಾಡಿದ್ದೇವೆ. ರಂಗೋಲಿ ಸ್ಪರ್ಧೆ ಫಸ್ಟ್ ಸೆಕೆಂಡ್ ಥರ್ಡ್ ಉಂಟು. ಅದಲ್ಲದೆ ಸಮಾಜ ಮಂದಿರ ವತಿಯಿಂದ ಕಾರ್ಯದರ್ಶಿ ಅವರು ಅವರ ಅಧ್ಯಕ್ಷರು ಮಾತಾಡಿ 3 ಸಮಾಧಾನಕಾರ ಬಹುಮಾನ ಬೇಕೆಂದು ಅವರು ನಿಶ್ಚಯ ಮಾಡಿದ್ದಾರೆ. ಅದಕ್ಕಾಗಿ 3 ಸಮಾಧಾನಕಾರ ಬಹುಮಾನ ಇದೆ. ಸಮಾಧಾನ ಬಹುಮಾನ ಮೊದಲನೇದಾಗಿ ಕ್ರಮ ಸಂಖ್ಯೆ 1 ಹೆಸರು ಬಂದಿದೆ. ಕ್ರಮ ಸಂಖ್ಯೆ 1 ಹೆಸರು ಹೇಳಿ. ನನ್ನ ಲಿಸ್ಟ್ ಪ್ರಕಾರ ಹೆಸರು ಅನುಷಾ, ಸರಿಯಾ? ಸಮಾಧಾನ ಬಹುಮಾನ ಸಮಾಜ ಮಂದಿರದ ಈ ಬಹುಮಾನವನ್ನು ವೇದಿಕೆಯಲ್ಲಿರುವ ಶ್ರೀ ಕೆ ಅಭಯಚಂದ್ರ ಜೈನ್ ಇವರು ನೀಡಬೇಕಾಗಿ ವಿನಂತಿ. ನೆಕ್ಸ್ಟ್ ಕ್ರಮ ಸಂಖ್ಯೆ 12 ಸ್ಮರಣಿಕೆ ಉಂಟು. ಸ್ಮರಣಿಕೊಂಡು ಕೊಟ್ಟಿದ್ದೀನಿ. ಕ್ರಮ ಸಂಖ್ಯೆ 12 ಹೆಸರು ಪ್ರೇರಣಾ, ಸರಿಯಾ? ನೆಕ್ಸ್ಟ್ ಇನ್ನು ಕ್ರಮ ಸಂಖ್ಯೆ 13 ಸಹನ್ಯ ಕೋಟ್ಯಾನ್. ಶ್ರೀಯುತ ವಿವೇಕ್ ಆಳ್ವ ಇವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ. ಶ್ರೀಯುತ ಅಬುಲಾಲ್ ಪುತ್ತಿಗೆ ಇವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ. ಮೂರನೇ ಬಹುಮಾನ ಕ್ರಮ ಸಂಖ್ಯೆ 17 ಹೆಸರು ಸಾನ್ವಿ. ಎಲ್ಲ ವಿಜಯಿಗಳಿಗೆ ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು. ಈ ಬಹುಮಾನವನ್ನು ಇಂದಿನ ಅತಿಥಿಯಾದಂತಹ ಜಾವೇದ್ ಶೇಖ್ ಇವರು ನೀಡಬೇಕಾಗಿ ವಿನಂತಿ. ಎರಡನೇ ಬಹುಮಾನ ಕ್ರಮ ಸಂಖ್ಯೆ 4 ಶ್ರಾವಣ್ಯ ಎಸ್ ಆಚಾರ್ಯ. ಅಭಿನಂದನೆಗಳು. ಈ ಬಹುಮಾನವನ್ನು ಮೊದಲ ಬಹುಮಾನ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ಲೋಕೇಶ್ ಕೋಟ್ಯಾನ್ ಇವರು ನೀಡಬೇಕಾಗಿ ವಿನಂತಿ. ಮೊದಲ ಬಹುಮಾನ ಕ್ರಮ ಸಂಖ್ಯೆ 2 ಶ್ರೇಯ. ಕ್ರಮ ಸಂಖ್ಯೆ 2 ಶ್ರೇಯ. ಈ ಬಹುಮಾನವನ್ನು ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಿದ್ದ ಅಜಿತ್ ಕುಮಾರ್ ಪಾಲೇರಿ ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿ. ತನ್ನ ತಂದೆಯ ಅನಾರೋಗ್ಯದ ಸಂದರ್ಭದಲ್ಲಿ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಪ್ರಥಮ ಬಹುಮಾನ ಪಡೆದಂತಹ ಇವರಿಗೆ ಅಭಿನಂದನೆಗಳು. ಈಗ ಸಾಂಪ್ರದಾಯಿಕ ವಿಭಾಗ ಗೂಡುದೀಪ ಸ್ಪರ್ಧೆ ಸಾಂಪ್ರದಾಯಿಕ ವಿಭಾಗ ಮೂರನೇ ಬಹುಮಾನ ಕ್ರಮ ಸಂಖ್ಯೆ 13 ಈ ಬಹುಮಾನವನ್ನು ನಮ್ಮ ಇಂದಿನ ಬಹುಮಾನ ಪ್ರಾಯೋಜಕರಾದಂತಹ ರಾಜೇಂದ್ರ ಕುಮಾರ್ ಜೈನ್ ಮಯೂರಿ ಟೆಕ್ಸ್ಟೈಲ್ಸ್ ದಯವಿಟ್ಟು ವೇದಿಕೆ ಮೇಲೆ ಬಂದು ವಿತರಿಸಬೇಕಾಗಿ ವಿನಂತಿ. ಕ್ರಮ ಸಂಖ್ಯೆ 13 ಬೋಜಾ ಅಚ್ಚರಿಕಟ್ಟೆ. ಸರಿಯಲ್ಲ? ಸರಿಯಾ? 13 ಸರಿಯಲ್ಲ? ಪ್ರತಿ ವರ್ಷವೂ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಈ ದೀಪಾವಳಿಯ ಸಂಭ್ರಮವನ್ನು ಇಮ್ಮಡಿಯಾಗುವಂತೆ ನಮ್ಮನ್ನು ಪ್ರೇರೇಪಣೆ ನೀಡುವಂತಹ ಮಯೂರಿ ಟೆಕ್ಸ್ಟೈಲ್ಸ್ನ ಮಾಲಕರಾದ ರಾಜೇಂದ್ರ ಕುಮಾರ್ ಜೈನ್ ಇವರಿಂದ ಬಹುಮಾನ ವಿತರಣೆ. ದ್ವಿತೀಯ ಕ್ರಮ ಸಂಖ್ಯೆ 4 ಈ ಮೂರನ್ನು ಕೂಡ ತಾವೇ ನೀಡಬೇಕಾಗಿ ವಿನಂತಿ. ಕ್ರಮ ಸಂಖ್ಯೆ 4 ಸುರೇಂದ್ರ ಅಮೀನ್. ಸರಿಯಲ್ಲ? ಮೊದಲನೇ ಬಹುಮಾನ ಕ್ರಮ ಸಂಖ್ಯೆ 5 ರಕ್ಷಿತ್ ಕುಮಾರ್. ಸರಿಯಲ್ಲ? ಅಭಿನಂದನೆಗಳು. ಫಸ್ಟ್ ಕ್ರಮ ಸಂಖ್ಯೆ 5 ಸಾರಿ ಕ್ರಮ ಸಂಖ್ಯೆ 5 ಸರಿ. ಬಹುಮಾನ ಪಡೆದ ರಕ್ಷಿತ್ ತಮಗೆ ಕುಮಾರ್. ಅಭಿನಂದನೆಗಳು. ಧನ್ಯವಾದಗಳು ಸರ್. ಬಹುಮಾನವನ್ನು ವಿತರಿಸಿದಂತಹ ರಾಜೇಂದ್ರ ಕುಮಾರ್ ಜೈನ್ ತಮಗೆ.
ಮುಂದಿನ ಬಹುಮಾನ ಪ್ರಾಯೋಜಕರಾದಂತಹ ಸುಶಾಂತ್ ಕರ್ಕೇರ ಸುಹಾನ್ ಫ್ಲೋರಿಂಗ್ಸ್ ಇವರು ನೀಡಬೇಕು. ಆಧುನಿಕ ವಿಭಾಗ ಮೂರನೇ ಸ್ಥಾನ ಕ್ರಮ ಸಂಖ್ಯೆ 5 ಜನಾರ್ದನ ನಿಡ್ಡೋಡಿ. ಸರಿಯಾ? ಕ್ರಮ ಸಂಖ್ಯೆ 5 ಜನಾರ್ದನ್ ನಿಡ್ಡೋಡಿ. ಒಂದು ಬಹುಮಾನ ಪಡೆದ ತಮಗೆ ಅಭಿನಂದನೆಗಳು. ಮುಂದಿನ ಬಹುಮಾನವನ್ನು ವಿದೇಶ್ ಎಂ ವಿಟಿಎಸ್ ಎಲೆಕ್ಟ್ರಿಕಲ್ಸ್ ಮೂಡಬಿದ್ರಿ ಬಹುಮಾನ ಪ್ರಾಯೋಜಕರು ನೀಡಬೇಕಾಗಿ ವಿನಂತಿ. ಎರಡನೇ ಬಹುಮಾನ ಕ್ರಮ ಸಂಖ್ಯೆ 9 ವೈಶಲ್ ಅಂಚನ್ ಸುಂಕದಕಟ್ಟೆ. ಕ್ರಮ ಸಂಖ್ಯೆ 9 ವೈಶಲ್ ಅಂಚನ್ ಸುಂಕದಕಟ್ಟೆ. ಅಭಿನಂದನೆಗಳು ತಮಗೆ. ಮುಂದಿನ ಬಹುಮಾನವನ್ನು ಸುರೇಶ್ ಕೋಟ್ಯಾನ್ ಪುರಸಭಾ ಸದಸ್ಯರು ಮೂಡಬಿದ್ರಿ ಇವರು ನೀಡಬೇಕಾಗಿ ವಿನಂತಿ. ಬಹುಮಾನ ಪ್ರಾಯೋಜಕರಾದಂತಹ ಸುರೇಶ್ ಕೋಟ್ಯಾನ್. ಮೊದಲನೇ ಬಹುಮಾನ ಕ್ರಮ ಸಂಖ್ಯೆ ಎಲ್ಲ ನೋಡಿ ಬಂದಿದ್ದೀರಿ. ಕ್ರಮ ಸಂಖ್ಯೆ 6 ವಿಠಲ್ ಭಟ್ ಮಂಗಳೂರು. ಕ್ರಮ ಸಂಖ್ಯೆ 6 ವಿಠಲ್ ಭಟ್ ಮಂಗಳೂರು. ಪ್ರಥಮ ಬಹುಮಾನ ಪಡೆದ ತಮಗೆ ಅಭಿನಂದನೆಗಳು. ಮಾದರಿ ವಿಭಾಗ ಮುಂದಿನ ಬಹುಮಾನವನ್ನು ರೋಟರಿ ಕ್ಲಬ್ ಮಿಡ್ಟೌನ್ ಇದರ ಮಾಜಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಸ್ಲಾಂ ರೋಟರಿ ಕ್ಲಬ್ ಪರವಾಗಿ ತಾವು ನೀಡಬೇಕಾಗಿ ವಿನಂತಿ. ಮಾದರಿ ವಿಭಾಗ ಮೂರನೇ ಬಹುಮಾನ ಕ್ರಮ ಸಂಖ್ಯೆ 1 ಯತೀಶ್ ಆಚಾರ್ಯ. ಕ್ರಮ ಸಂಖ್ಯೆ 1 ಯತೀಶ್ ಆಚಾರ್ಯ. ಜೋರಾದ ಚಪ್ಪಾಳೆಯೊಂದಿಗೆ ಇಂದಿನ ಸ್ಪರ್ಧೆಗಳನ್ನು ಪ್ರೋತ್ಸಾಹಿಸೋಣ. ಬಹಳ ಕಷ್ಟಪಟ್ಟು ಇಂದಿನ ಈ ಕಾರ್ಯಕ್ರಮದಲ್ಲಿ ಗೂಡುದೀಪಗಳನ್ನು ಅವರು ತಂದಿದ್ದಾರೆ. ಅಭಿನಂದನೆಗಳು. ಮುಂದಿನ ಬಹುಮಾನವನ್ನು ಬೆದ್ರೆ ಕೆಫೆ ಮಾಲಕರು ದಯವಿಟ್ಟು ಇದ್ದರೆ ವೇದಿಕೆಗೆ ಬರಬೇಕು. ಎರಡನೇ ಬಹುಮಾನ ಮಾದರಿ ವಿಭಾಗ ಕ್ರಮ ಸಂಖ್ಯೆ 4 ರಂಜಿತ್. ಪುರಂದರ ದೇವಾಡಿಗೆ ಇದ್ರೆ ದಯವಿಟ್ಟು ವೇದಿಕೆ ಬರಬೇಕು. ಕ್ರಮ ಸಂಖ್ಯೆ 4 ರಂಜಿತ್. ಭೂಮಿ ಡೆವಲಪರ್ಸ್ ಇದ್ರೆ ದಯವಿಟ್ಟು ಬರಬೇಕು. ವೇದಿಕೆಯಲ್ಲಿರುವ ವಿವೇಕಾಳ್ವ ಇವರು ನೀಡಬೇಕಾಗಿ ವಿನಂತಿ. ಮಾದರಿ ವಿಭಾಗ ನೀವೆಲ್ಲರೂ ಜಡ್ಜ್ಮೆಂಟ್ ಈಗಾಗಲೇ ಕೊಟ್ಟಿರಬಹುದು. ನನ್ನ ಅಂದಾಜು ಪ್ರಕಾರ ಕ್ರಮ ಸಂಖ್ಯೆ ಮಾದರಿ ವಿಭಾಗ ಮೊದಲನೇ ಬಹುಮಾನ ಕ್ರಮ ಸಂಖ್ಯೆ 6 ರೋಹಿತ್ ನಾಯಕ್ ಸಂಪಿಗೆ ಪುತ್ತಿಗೆ. ಈ ಬಹುಮಾನವನ್ನು ನಮ್ಮ ಉಮೇಶ್ ಕೋಟ್ಯಾನ್ ಇವರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಗೆ ಪ್ರತಿಯೊಂದು ಕಾರ್ಯಕ್ರಮದ ಕೂಡ ನಿರಂತರವಾಗಿ ಅವರು ಸಹಾಯಕ ನೀಡುತ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅಭಿನಂದನೆಗಳು ಬಹುಮಾನ ಪಡೆದಂತಹ ಸ್ಪರ್ಧೆಗೆ. ಮತ್ತೊಮ್ಮೆ ಎಲ್ಲರಿಗೂ ನಾನು ಸ್ಪರ್ಧಾರ್ಥಿಗಳಿಗೂ ಬಹುಮಾನ ಪಡೆದವರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ ಮತ್ತೆ ನಾವು ಮುಂದಿನ ವರ್ಷ ಇದೇ ರೀತಿ ನಾವೆಲ್ಲರೂ ಭೇಟಿಯಾಗುವ ಎನ್ನುವ ನಿರೀಕ್ಷೆಯಲ್ಲಿ ನಾನು ಈ ಬಹುಮಾನ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇನೆ. ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಂತ ಹಾಗೆ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿದಂತ ನವಾನಂದ ಮಾಜಿ ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟರ್ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದಕ್ಕೆ ಕಾರ್ಯಕ್ರಮದ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀಯುತ ಅಧ್ಯಕ್ಷರಾದ ಮುರಳೀಧರ್ ಕೋಟ್ಯಾನ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರಥಮವಾಗಿ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿ ಹಿತ ನುಡಿಗಳನ್ನು ಆಡಿದಂಥ ಗೌರವಾನ್ವಿತ ಎಲ್ಲ ಅತಿಥಿಗಳಿಗೂ ಗೌರವ ಸ್ಮರಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮ. ಬಹಳ ಒಳ್ಳೆಯ ಪುಸ್ತಕ ಅದರೊಳಗಿದೆ, ಅದನ್ನು ತಾವು ಓದಬೇಕಂತ ಹೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ದೂರದಿಂದ ಬಂದಂತಹ ಅಶೋಕ್ ಕುಮಾರ್ ಪಡ್ಪು, ಕೇಂದ್ರ ಸಮಿತಿಯ ಪ್ರಥಮ ಉಪಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಪಡ್ಪು ಕೂಡ ವೇದಿಕೆಗೆ ಬಂದು ಒಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಳಬೇಕು. ಬಹಳ ದೂರದಿಂದ ನಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದೀರಿ, ಧನ್ಯವಾದಗಳು ಸರ್. ಅಧ್ಯಕ್ಷರೇ, ಸ್ಮರಣಿಕೆ ಅಶೋಕ್ ಕುಮಾರ್ ಪಡ್ಪು ಅವರಿಗೂ ಕೂಡ ನೀಡಬೇಕಾಗಿ ವಿನಂತಿ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಜೊತೆ ಕಾರ್ಯದರ್ಶಿಯಾದ ಶ್ರೀಮತಿ ಮೇಘನಾ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೆ. ಓಂ ಶ್ರೀ ಗುರುಭ್ಯೋ ನಮಃ. ಸಮಾಜ ಮಂದಿರ ಸಭಾಭವನ ಮೂಡಬಿದರೆ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ಮೂಡಬಿದರೆ ಘಟಕ ಇದರ ಜಂಟಿ ಆಶ್ರಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗಾಗಿ ನಡೆಸಿದ 4ನೇ ವರ್ಷದ ಬೆದ್ರ ಗೂಡುದೀಪ ಹಾಗೂ ರಂಗೋಲಿ ಸ್ಪರ್ಧೆ 2025 ಇದರ ಅಂತಿಮ ಘಟ್ಟದಲ್ಲಿದ್ದೇವೆ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಕೆ ಅಭಯ ಚಂದ್ರ ಜಿ ಅಧ್ಯಕ್ಷರು, ಸಮಾಜ ಮಂದಿರ ಸಭಾ ಹಾಗೂ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಇವರಿಗೆ ಯುವವಾಹಿನಿ ಮೂಡಬಿದರೆ ಘಟಕದ ಪರವಾಗಿ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಮುರಳೀಧರ್ ಕೋಟ್ಯಾನ್ ಅಧ್ಯಕ್ಷರು, ಯುವವಾಹಿನಿ ಮೂಡಬಿದರೆ ಘಟಕ ಇವರಿಗೂ ಧನ್ಯವಾದಗಳು. ಹಾಗೆಯೇ ದೀಪಾವಳಿಯ ಸಂದೇಶವನ್ನು ನೀಡಿದಂತಹ ಶ್ರೀ ಅಜಿತ್ ಕುಮಾರ್ ಪಾಲೇರಿ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಲೋಕೇಶ್ ಕೋಟ್ಯಾನ್ ಅಧ್ಯಕ್ಷರು, ಯುವವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಇವರಿಗೂ ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಶ್ರೀ ವಿವೇಕ್ ಆಳ್ವಾ ಮ್ಯಾನೇಜಿಂಗ್ ಟ್ರಸ್ಟಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಇವರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಅಬುಲಾಲ್ ಪುತ್ತಿಗೆ ಉದ್ಯಮಿ, ಫಾರ್ಚೂನ್ ಪ್ರಮೋಟರ್ಸ್ ಮೂಡಬಿದ್ರೆ, ಶ್ರೀ ಕುಮಾರ್ ಪೂಜಾರಿ ಉದ್ಯಮಿ, ಕುಮಾರ್ ಎಲೆಕ್ಟ್ರಿಕಲ್ಸ್ ಮೂಡಬಿದ್ರೆ, ಶ್ರೀ ಜಾವೇದ್ ಶೇಖ್ ಉದ್ಯಮಿಗಳು, ಮಾಡರ್ನ್ ಡೆವಲಪರ್ಸ್ ಮೂಡಬಿದ್ರೆ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಹಕರಿಸಿದ ಮಾಧ್ಯಮ ಮಿತ್ರರು, ಛಾಯಾಗ್ರಾಹಕರು, ಧ್ವನಿವರ್ಧಕದವರು, ಎಲ್ಲ ಸ್ಪರ್ಧಿಗಳು, ತೀರ್ಪುಗಾರರು ಹಾಗೂ ಸ್ಥಳಾವಕಾಶವನ್ನು ಒದಗಿಸಿದಂತಹ ಸಮಾಜ ಮಂದಿರ ಸಭಾಭವನದ ಅಧ್ಯಕ್ಷರು, ಕಾರ್ಯದರ್ಶಿಗಳಾದ ಶ್ರೀ ಸುರೇಶ್ ಪ್ರಭು ಹಾಗೂ ಪದಾಧಿಕಾರಿಗಳು, ಯುವವಾಹಿನಿ ಮೂಡಬಿದರೆ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ಹಾಗೆ ಕಾರ್ಯಕ್ರಮವನ್ನು ಆಯೋಜಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಿತ್ರ ಬಾಂಧವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸಿದಂತಹ ಸುಧಾಕರ್ ಪೂಜಾರಿ ಅಳಿಯೂರು ಅವರಿಗೂ ಕೂಡ ಧನ್ಯವಾದ ಅರ್ಪಣೆ ಮಾಡ್ತಿದ್ದೇನೆ. ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಮುಗಿದಿದೆ. ಸಹಕರಿಸಿದಂಥ ಎಲ್ಲರಿಗೂ ಕೂಡ ಪುನೊಮ್ಮೆ ಧನ್ಯವಾದಗಳು.